तस्मै श्री गुरवे नमः। श्री चैतन्य मनोभीष्टं स्थापितं येन भूतले स्वयं रूप कदा मह्यं ददाति सतत्स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता विशाखान्वितां च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्त नमो नमः। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। ಹರೇ ಕೃಷ್ಣ. ನಿನ್ನೆ ನಾವು ವಿಷಾದ ಯೋಗದಲ್ಲಿ ಅರ್ಜುನ ಹೇಗೆ ವಿಷಾದ ವ್ಯಕ್ತಪಡಿಸ್ತಾನೆ ಅಂತ ನೋಡಿದ್ದೇವೆ. ಅವನು ಮೊದಲಿಗೆ ನಾವು ಧರ್ಮಕ್ಷೇತ್ರ ಅಂತ ಹೇಳುವ ಒಂದು ಕುರುಕ್ಷೇತ್ರದಲ್ಲಿ ಧೃತರಾಷ್ಟ್ರ ವಿಚಾರಣೆ ಮಾಡ್ತಾನೆ ಸಂಜಯನ ಹತ್ರ, ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವರೆಲ್ಲ ಅಲ್ಲಿ ನೆರೆದಿದ್ದಾರೆ. ಆಗ ದುರ್ಯೋಧನನ ಭಯವನ್ನು ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವನ ಹೃದಯದಲ್ಲಿ ಭಯ ನಿಜವಾಗಿ ಇರ್ತದೆ. ಅಂದ್ರೆ ಅವನು ತಪ್ಪು ಮಾಡಿರ್ತಾನೆ, ಆದ್ರಿಂದ ಅವನಿಗೆ ಭಯ ಇದ್ದೇ ಇರ್ತದೆ. ಆ ಭಯದಿಂದಾಗಿ ಅವನು ದ್ರೋಣಾಚಾರ್ಯ ಹತ್ರ ಬಂದು ಹೇಳ್ತಾನೆ, ನೋಡಿ ನೀವು ಮೊದ್ಲೆಲ್ಲ ಪಕ್ಷಪಾತಿಗಳಾಗಿದ್ರಿ. ಅಂದ್ರೆ ಎದುರು ಹೇಳ್ತಾ ಇಲ್ಲ ಅವನು, ಆದ್ರೆ ಅವನು ಹೇಳುವ ರೀತಿ ಆ ರೀತಿ ಇತ್ತು. ನೀವು ಸರಿಯಾಗಿ ನೋಡಿ, ಸರಿಯಾಗಿ ಸೇನಾ ವ್ಯೂಹ ರಚನೆಯನ್ನು ಮಾಡಿ, ನಮ್ಮ ಪಕ್ಷದಲ್ಲಿಯೂ ದೊಡ್ಡ ದೊಡ್ಡ ಬಿಲ್ಲಾಳುಗಳಿದ್ದಾರೆ, ಗೆಲ್ಲುವಂತಹ ಶಕ್ತಿ ನಮಗೆ ಇದೆ, ನೀವು ಅವರನ್ನು ಸರಿಯಾಗಿ ನಡೆಸಬೇಕು ಅಂತ ಹೇಳೋ ಒಂದು ಆರ್ಡರ್ ಗುರುಗಳಲ್ಲಿ ಯಾವ ರೀತಿ ಮಾತಾಡ್ಬೇಕು ಆ ರೀತಿ ಮಾತಾಡದೆ ಅವನು ರಾಜನ ಹಾಗೆ ಅವನು ದ್ರೋಣಾಚಾರ್ಯರನ್ನು ಸಮೀಪಿಸಿ ತನ್ನ ಭಯವನ್ನು ಹೇಳ್ತಾ ಇದ್ದಾನೆ. ಭಯವನ್ನು ತೋರಿಸ್ಕೊಳ್ಳೋದಿಲ್ಲ, ಆದ್ರೆ ಅವನ ಮನದಲ್ಲಿ ಭಯ ಉಂಟು, ಅದವನ ಮಾತಿನಲ್ಲಿ ತೋರುತ್ತದೆ. ನೀವು ಸರಿಯಾಗಿ ಗಮನಿಸ್ಬೇಕು, ಯಾವುದೇ ರೀತಿಯ ಪಕ್ಷಪಾತವನ್ನು ಪಾಂಡವರಿಗೆ ತೋರಿಸಬಾರದು ಅಂತ ಹೇಳ್ತಾನೆ. ಆಮೇಲೆ ಯುದ್ಧ ಶುರು ಆಗ್ತದೆ. ಪಾಂಡವರ ಪಕ್ಷದಲ್ಲೂ ಶಂಖನಾದ ಆಗ್ತದೆ, ಕೌರವರ ಪಕ್ಷದಲ್ಲೂ ಶಂಖನಾದ ಆಗ್ತದೆ. ಆದ್ರೆ ಕೌರವರ ಪಕ್ಷದ ಶಂಖನಾದದಿಂದ ಯಾವುದೇ ರೀತಿಯ ಹೆದರಿಕೆಯೋ ತುಮುಲಗಳೋ ಉಂಟಾಗುವುದಿಲ್ಲ. ಅದೇ ಪಾಂಡವರ ಪಕ್ಷದಲ್ಲಿ ಶಂಖವನ್ನು ಊದಿದಾಗ ಕೌರವರ ಹೃದಯವನ್ನು ಒಡೆಯುವಂತಹ ಒಂದು ಭಯ ಅವರಲ್ಲಿ ಉಂಟಾಗ್ತದೆ, ಅವರಿಗೆ ಹೆದರಿಕೆ ತೋರುತ್ತದೆ. ಅನಂತರ ಕೃಷ್ಣ ಹತ್ರ ಅರ್ಜುನನ ಸಾರಥಿ ಆಗಿದ್ದಾನೆ ಕೃಷ್ಣ. ಇಲ್ಲಿ ಸಾರಥಿಯಾದಂತಹ ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ, ಕೃಷ್ಣ, ನನ್ಗೆ ಇಲ್ಲಿ ಯುದ್ಧ ಭೂಮಿಯಲ್ಲಿ ಯಾರೆಲ್ಲ ಇಲ್ಲಿ ನೆರೆದಿದ್ದಾರೆ, ಯಾರೊಟ್ಟಿಗೆ ನಾನು ಯುದ್ಧ ಮಾಡ್ಬೇಕು, ಯಾರೆಲ್ಲ ಬಂದಿದ್ದಾರೆ, ನನಗೆ ಇವರನ್ನೆಲ್ಲ ಒಮ್ಮೆ ನೋಡ್ಬೇಕು, ನನ್ನನ್ನು ಈ ರಣರಂಗದ ಮಧ್ಯದಲ್ಲಿ ನಿಲ್ಲಿಸು, ಕರೆದುಕೊಂಡು ಹೋಗು ಕೃಷ್ಣ ಅಂತ ಅರ್ಜುನ ಕೇಳ್ತಾನೆ. ಅದೇ ರೀತಿ ಅರ್ಜುನನ ಸಾರಥಿ ಅಲ್ವಾ ಕೃಷ್ಣ, ಅವನು ಹೇಳಿದಾಗೆ ಕೇಳ್ಬೇಕಾದದ್ದು ಈಗ ಕೃಷ್ಣನ ಕರ್ತವ್ಯ. ಕೃಷ್ಣ ರಣರಂಗದ ಮಧ್ಯದಲ್ಲಿ ಅರ್ಜುನನ ರಥವನ್ನು ನಿಲ್ಲಿಸಿ, ನೋಡು ಇಲ್ಲಿ ಯಾರೆಲ್ಲ ನೆರೆದಿದ್ದಾರೆ ಅಂತ ನೋಡು ಅಂತ ಹೇಳ್ತಾನೆ. ಅರ್ಜುನ ರಥದಿಂದ ಎದ್ದು ನಿಂತು ಎಲ್ಲ ಸುತ್ತಮುತ್ತ ಎಲ್ಲ ನೋಡ್ತಾನೆ. ಅವನಿಗೆ ನೋಡಿದಾಗ ಅವನಿಗೆ ಭಯ ಅಲ್ಲ, ಅವನಿಗೆ ಒಂದು ರೀತಿಯ ಬೇಸರ, ಮನಸ್ಸಿನಲ್ಲಿ ವಿಷಾದ ಆಗ್ತದೆ. ಇಲ್ಲಿ ನೆರೆದಿರುವವರೆಲ್ಲ ನನ್ನ ಅಣ್ಣಂದಿರು, ತಮ್ಮಂದಿರು, ದಾಯಾದಿಗಳು, ಚಿಕ್ಕಪ್ಪಂದಿರು, ಮಾವಂದಿರು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಗೆಳೆಯರು, ಇಲ್ಲ ನಾವೆಲ್ಲ ಒಟ್ಟಿಗೆ ಓಡಾಡಿದವರು, ಒಟ್ಟಿಗೆ ಕಲ್ತವರು, ಇವತ್ತು ಇವರೆಲ್ಲ ನನ್ನ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಇಲ್ಲಿ ಬಂದು ನಿಂತಿದ್ದಾರೆ. ದುರ್ಯೋಧನ ಇವರನ್ನೆಲ್ಲ ಒಂದು ಕುಚ್ಚಿದ ಬುದ್ಧಿಯಿಂದ ಇಲ್ಲಿ ಸೇರಿಸಿದ್ದಾನೆ, ಇವರೆಲ್ಲ ನನ್ನ ವಿರೋಧವಾಗಿ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳೋ ಒಂದು ಬೇಸರ ಅವನಲ್ಲಿ ಕಾಣಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಅವನೊಬ್ಬ ಕ್ಷತ್ರಿಯ, ರಾಜನ ಗುಣಗಳು ಅವನಲ್ಲಿ ಉಂಟು. ಅವನು
ಅವನಿಗೆ ಧರ್ಮ ಏನು ಅಂತ ಹೇಳಿ ಗೊತ್ತುಂಟು. ಆದ್ರಿಂದ ಅವನು ಕೃಷ್ಣನಲ್ಲಿ ಕೇಳ್ತಾನೆ, ಕೃಷ್ಣ, ನಾನು ಇವರೊಟ್ಟಿಗೆ ಹೋರಾಡಿ ನಾನು ಗೆದ್ದು ಕೂಡ ಏನು ಪ್ರಯೋಜನ? ಇದರಿಂದ ನನಗೆ ಏನು ಸಿಗ್ತದೆ? ಇವರನ್ನೆಲ್ಲ ಕೊಂದು ನಾನು ಏನು ಸಾಧನೆ ಮಾಡ್ಲಿಕ್ಕೆ ಹೋಗ್ತೇನೆ? ಇದೆಲ್ಲ ಇವರನ್ನೆಲ್ಲ ಕೊಂದು ನನಗೆ ಯಾವ ರಾಜ್ಯವೂ ಬೇಡ, ಯಾವ ಸಂತೋಷವೂ ಬೇಡ, ನನ್ಗೆ ಇದರಿಂದ ಯಾವುದೇ ಸಂತೋಷ ಸಿಗುದಿಲ್ಲ ಅಂತ ಹೇಳೋ ಒಂದು ಹೆದರಿಕೆ ಎಲ್ಲ ಅವನ ನಿಜವಾದ ಕಾರಣಗಳು. ಅದು ಯುದ್ಧ ಮಾಡದೇ ಇರುವಂತಹ ಕಾರಣಗಳು. ಅವನು ಹೇಳಿ ಅಲ್ಲ, ಆದ್ರೂ ಕೂಡ ಇಂತಹ ಒಂದು ತನ್ನ ಬಂಧು ಬಾಂಧವರನ್ನು ಕೊಂದು ಬರುವಂತಹ ಸುಖ ನನಗೆ ಬೇಡ, ಅಂತಹ ರಾಜ್ಯ ನನಗೆ ಬೇಡ, ಅದು ರಕ್ತಸಿಕ್ತವಾದದ್ದು, ಅದರಲ್ಲಿ ರಕ್ತದ ವಾಸನೆ ಇರ್ತದೆ, ಅದರಲ್ಲಿ ಯಾವುದೇ ಸುಖ ಇರುವುದಿಲ್ಲ ಅಂತ ಹೇಳೋ ಒಂದು ಭಾವನೆ ಬರ್ತದೆ ಅವನ ಮನಸ್ಸಿಗೆ. ಅವನು ಅವರನ್ನೆಲ್ಲ ನೋಡುವಾಗ ಅವನು ನಡುಗಲಿಕ್ಕೆ ಶುರುವಾಗ್ತದೆ, ಅವನಿಗೆ ನಡುಕ ಬರ್ತದೆ. ಎದ್ದು ನಿಂತವ ಹಾಗೆ ಗಾಂಡೀವವನ್ನು ಕೆಳಗ ಹಾಕಿ ಮುಖ ಕೆಳಗ ಹಾಕಿ, ಕೃಷ್ಣ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ, ನೀನು ನನ್ನನ್ನು ಮುನ್ನಡೆಸಬೇಕು, ನನಗೆ ದಾರಿ ತೋರ್ಬೇಕು ಅಂತ ಹೇಳಿ ಕಾರಣ ಕೊಟ್ಟು ಕುಳಿತು ಬಿಡ್ತಾನೆ, ರಥದಲ್ಲಿ ಕುಳಿತು ಬಿಡ್ತಾನೆ. ಈ 2ನೇ ಅಧ್ಯಾಯ ಗೀತಾ ಸಾರ ಸಂಗ್ರಹ ಅಂತ ಹೇಳಿ. ಇದು ಗೀತೆಯ ಎಲ್ಲ ಸಾರವೇ ಇದರಲ್ಲಿ ಅಡಗಿದೆ ಅಂತ ಹೇಳಬಹುದು. ಇದು ಬಹಳ ದೊಡ್ಡ ಒಂದು ಅಧ್ಯಾಯ, 2ನೇ ಅಧ್ಯಾಯ ಅಂತ ಹೇಳೋದು. ಇದರಲ್ಲಿ 2ನೇ ಅಧ್ಯಾಯದಲ್ಲಿ 72 ಶ್ಲೋಕಗಳಿವೆ. ತುಂಬಾ ದೊಡ್ಡ ಅಧ್ಯಾಯ ಇದು. ಇದರಲ್ಲಿ ಒಂದು ಶ್ಲೋಕವನ್ನು ಬಹುಶಃ ಅಧ್ಯಯನ ಮಾಡ್ಲಿಕ್ಕೆ ಒಂದೊಂದು ದಿನಗಳು, 2 ದಿನಗಳೇ ಬೇಕಾದವು. ಅಂತಹದ್ರಲ್ಲಿ 72 ಶ್ಲೋಕಗಳನ್ನು ನಾವು ಒಂದೇ ದಿನದಲ್ಲಿ ಅಧ್ಯಯನ ಮಾಡೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಆದ್ರೂ ಕೂಡ ನಮ್ಗೆ ಕೊಟ್ಟಿರೋ ಈ ಸೀಮಿತ ಅವಧಿಯಲ್ಲಿ, ಅಂದ್ರೆ 3 ಗಂಟೆಯಿಂದ 4 ಗಂಟೆ ತನಕ ಏನೋ 1 ಗಂಟೆ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಮಾತ್ರ ಆರಿಸಿ ನನಗೆ ತಿಳಿದ ರೀತಿಯಲ್ಲಿ ಕೆಲವು ಅರ್ಥಗಳನ್ನು ಹೇಳಿ ಅದಕ್ಕೆ 3ನೇ ಅಧ್ಯಾಯಕ್ಕೆ ಸಾಗ್ಬೇಕು ಅಂತ ಹೇಳಿದ್ರೆ ನಾವು 2ನೇ ಅಧ್ಯಾಯವನ್ನು ಸ್ವಲ್ಪ ಅದು ನೋಡಿ ಆಗ್ಬೇಕು. ಹಾಗೆ ನಾವು ಮುಂದಿನ ಅಧ್ಯಾಯಕ್ಕೆ ಹೋಗುವಂತ ಒಂದು ಮುಂದಿನ ಅಧ್ಯಾಯಕ್ಕೆ ಕಾಲಡಿಡುವಂತಹ ಕೆಲಸ ಮಾಡೋಣ. ಅದರ ಮೊದಲು ಇಲ್ಲಿ ಅರ್ಜುನ 1ನೇ ಅಧ್ಯಾಯದಲ್ಲಿ 5 ಕಾರಣಗಳನ್ನು ಕೊಟ್ಟಿರ್ತಾನೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ. ಅದ್ ಯಾವ್ದು ಕಾರಣ ಅಂತ ನಿಮ್ಗೇನು ನಿನ್ ನೆನ್ಪಿದ್ಯಾ? ಯಾವ್ದು ಅವನೇನ್ ಹೇಳ್ತಾನೆ ಅಂತ ಹೇಳಿ ಯಾರಾದ್ರೂ ಹೇಳ್ಬೋದಾ? ಸಹಾನುಭೂತಿ ಒಂದು, ಸರಿ, ಕಷ್ಟ ಇದು ಪಾಪ ಪ್ರಜ್ಞೆ, ಪಾಪ ಪ್ರಜ್ಞೆ, ಭಯ, ಹೌದು, ಕುಟುಂಬ ಸಂಪ್ರದಾಯ, ಕುಟುಂಬ ಸಂಪ್ರದಾಯದ ನಾಶ, ಹೌದು, ಸಂತೋಷ ಇಲ್ಲ ಅಂತ, ಸಹಾನುಭೂತಿ, ಅವನಿಗೆ ಕುಟುಂಬದ ಮೇಲೆ ಆಮೇಲೆ ಸಂತೋಷವಿಲ್ಲ. ಇದನ್ನು ಈ ಯುದ್ಧ ಮಾಡಿ ಗೆದ್ರು ಕೂಡ ನನಗೆ ಸಂತೋಷ ಸಿಗ್ತದೆ ಅಂತ ಹೇಳುವ ನಂಬಿಕೆ ಇಲ್ಲ ಅವನಿಗೆ, ಸಂತೋಷ ಇಲ್ಲ. ಇನ್ನೊಂದು ಪಾಪ ಕಾರ್ಯ, ಇದೊಂದು ಮಹಾ ಪಾಪ ಕಾರ್ಯ. ಇನ್ನು ಎಲ್ರಿಗೂ ಗೊತ್ತುಂಟು, ಒಬ್ಬರನ್ನು ಕೊಲ್ಲುದು ಅಂತ ಹೇಳಿದ್ರೆ ಅದು ಮಹಾ ಪಾಪ ಕಾರ್ಯ ಅಂತ ಹೇಳಿ. ಅದರ ಭಯ ಒಂದು ಕಡೆ ಅವನಿಗೆ. ಇನ್ನೊಂದು ಸಂಪ್ರದಾಯ ನಾಶ ಆಗ್ತದೆ, ನಾನು ಎಲ್ಲರನ್ನು ಇವರನ್ನೆಲ್ಲ ಕೊಂದ್ರೆ ಇವರ ಮನೆಯ ಸಂಪ್ರದಾಯಗಳು ನಾಶ ಆಗ್ತದೆ, ಆಮೇಲೆ ಅದಕ್ಕೆಲ್ಲ ಯಾರು ಹೊಣೆ ಅಂತ ಹೇಳೋ ಒಂದು ಹೆದರಿಕೆ. ಆ ಒಂದು ನಿರ್ಣಯಕ್ಕೆ ಅವನು ಬರ್ತಾನೆ. ಆದ್ರಿಂದ ನಾನು ಯಾವುದೇ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಕೃಷ್ಣನ ಹತ್ರ ಹೇಳ್ತಾನೆ. ಆದ್ರೆ 2ನೇ ಅಧ್ಯಾಯದಲ್ಲಿ ಈ ಅರ್ಜುನನ ಎಲ್ಲಾ ಆಕ್ಷೇಪಣೆಗಳು, ಇದೆಲ್ಲ ಅವನ ಯುದ್ಧ ಮಾಡದಿರಲು ಕೊಡುವಂತಹ 5 ಕಾರಣಗಳು, ಅದಕ್ಕೆಲ್ಲ ಕೃಷ್ಣ ಪರಿಹಾರಗಳನ್ನು ಸೂಚಿಸ್ತಾನೆ. ಕೃಷ್ಣನ ಹತ್ರ ಅವನು ಶರಣಾಗತನಾಗ್ತಾನೆ. ಅರ್ಜುನ, ನನಗೆ ದಾರಿ ತೋರಿಸು ಅಂತ. ಮೊದ್ಲಿನ ಭಗವದ್ಗೀತೆ ನಮಗೆ ಇನ್ನೊಂದು ಸಂಶಯ ಬರ್ಬೋದು. ಭಗವದ್ಗೀತೆ ಅಥವಾ ಈ ಪಾಂಡವರ ಕೌರವರ ಯುದ್ಧ ನಡೆದಂತದ್ದು 5000 ವರ್ಷಗಳ ಹಿಂದೆ. ಆಗ ಈ ರಾಜರುಗಳು ಇದ್ರು, ಭೂಮಿಯ ನಡುವೆ ಭೂಮಿಗಾಗಿ ಅವರಿಗೆ ಹೋರಾಟ ಎಲ್ಲ ಆಗ್ತಾ ಇತ್ತು. ಆದ್ರೆ ಈ ಕಲಿಗಾಲದಲ್ಲಿ ಇದೆಲ್ಲ ಅಗತ್ಯವಾ? ನಮಗೆ ಈಗ ನಾವಿಂತಹ ಯುದ್ಧಗಳನ್ನೇ ಮಾಡ್ಲಿಕ್ಕೆ ಉಂಟಾ? ನಾವು ಯಾಕೋಸ್ಕರ ನಾವು ಭಗವದ್ಗೀತೆಯು ಓದ್ಬೇಕು ಅಂತ ಹೇಳೋ ಒಂದು ಸಂಶಯ ನಮಗೆಲ್ಲ ಬರ್ತದೆ.
ನಾವೇನು ಯುದ್ಧ ಮಾಡ್ಲಿಕ್ಕೆ ಹೋಗುದಿಲ್ಲ, ನಾವೇನು ನಮ್ಮ ಅಣ್ಣ ತಮ್ಮಂದ್ರನ್ನು ಕೊಲ್ಲಿಕ್ಕೆ ಹೋಗುದಿಲ್ಲ, ಜಗಳ ಮಾಡ್ಲಿಕ್ಕೆ ಹೋಗುದಿಲ್ಲ ಅಂತದ್ರಲ್ಲಿ ಅಥವಾ ಆ ರೀತಿ ಏನಾದ್ರು ಬಂದ್ರು ಕೂಡ ಈಗ ಕೋರ್ಟ್ಗಳುಂಟು, ಅದರ ಮೂಲಕ ನಾವು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಬಹುದು. ನಮಗೇನು ಯುದ್ಧ ಮಾಡುವ ಡೈರೆಕ್ಟ್ ಯಾರೊಟ್ಟಿಗೂ ಯುದ್ಧ ಮಾಡುವಂತಹ ಒಂದು ಇಚ್ಛೆ ಇಲ್ಲ. ಅದ್ರಿಂದ ಯಾಕೆ ಇದನ್ನೆಲ್ಲ ಓದ್ಬೇಕು? ಆಗಿನ ಕಾಲಕ್ಕೆ ಅದು ಪ್ರಸ್ತುತ, ಈಗಿನ ಕಾಲದಲ್ಲೂ ಇದು ಪ್ರಸ್ತುತವಾ ಅಂತ ಹೇಳೋ ಒಂದು ಕ್ವಶನ್ಸ್ ಎಲ್ಲ ಬರ್ತದೆ. ಆದ್ರೆ ನಮ್ಮಲ್ಲಿ ಯುದ್ಧ ಅಂತ ಹೇಳಿದ್ರೆ ಎಷ್ಟೋ ಸಲ ನಮ್ಮ ಮನಸ್ಸಿನಲ್ಲಿ ತುಂಬಾ ಡಿಲೆಮಾ ಏನ್ ಹೇಳ್ತೇವೆ ಅದಕ್ಕೆ ಕನ್ನಡದಲ್ಲಿ ಉಭಯ ಸಂಕಟ. ಈ ಕೆಲಸವನ್ನು ಮಾಡ್ಬೇಕಾ ಬೇಡ್ವಾ, ಇದು ಮಾಡಿದ್ರೆ ಸರಿಯಾದೀತಾ, ಇದು ಮಾಡದಿದ್ರೆ ಸರಿಯಾದೀತಾ, ಈ ದಾರಿ ಸರಿಯಾ ಅಂತ ಹೇಳುದು ನಮ್ಗೆ ಗೊತ್ತೇ ಇರುವುದಿಲ್ಲ. ಎಷ್ಟೋ ಸಲ ನಾವು ನಿದ್ದೆನೇ ಬಿಟ್ಟಿರ್ತೇವೆ ಉಭಯ ಸಂಕಟದಲ್ಲಿ, ಮಾಡ್ಬೇಕಾ ಬೇಡ್ವಾ ಅಂತ ಹೇಳುವ ನಿದ್ದೆ ನಮ್ಗೆ ಬರುವುದಿಲ್ಲ. ನಮ್ಗೆ ಯಾರತ್ರ ಹೋಗ್ಬೇಕು, ಯಾರತ್ರ ಹೋದ್ರೆ ನಮ್ಮ ಸಂಶಯಗಳಿಗೆ ಪರಿಹಾರ ಸಿಕ್ಕೀತು, ಯಾರು ನಮ್ಗೆ ಸರಿಯಾದ ದಾರಿಯನ್ನು ತೋರಿಸ್ತಾರೆ ಅಂತ ಹೇಳೋದು ತುಂಬಾ ನಮ್ಮನ್ನು ಕಾಡ್ತಾ ಇರ್ತದೆ. ಅಂತಹ ಸಮಯದಲ್ಲಿ ಅಂತಹ ಸಮಯ ನಮ್ಮ ಮನಸ್ಸಿನಲ್ಲಿ ನಡೆಯುವ, ಮನಸ್ಸಿನ ರಣರಂಗದಲ್ಲಿ ನಡೆಯುವಂತಹ ಯುದ್ಧಕ್ಕೆ ಕೂಡ ಈ ಭಗವದ್ಗೀತೆ ಒಂದು ಮದ್ದು. ಆ ಸಮಯದಲ್ಲಿ ಇಂತಹ ಕಷ್ಟ ಕಾಲದಲ್ಲಿ ನಾವು ಭಗವದ್ಗೀತೆಯನ್ನು ಓದಿದ್ರೆ ಅರ್ಜುನನಿಗೆ ಕೃಷ್ಣ ಹೇಗೆ ದಾರಿ ತೋರಿಸಿದ್ದ, ಅವನು ಶರಣಾಗತನಾದಾಗ ಹೇಗೆ ದಾರಿ ತೋರಿಸಿದ್ದ, ಅದೇ ರೀತಿ ನಾವು ದೇವರಿಗೆ ಶರಣಾಗತರಾಗಿ ನಮ್ಮ ಕಷ್ಟಗಳಿಗೆ ಕೂಡ ನಾವು ಭಗವದ್ಗೀತೆಯಲ್ಲಿ ಸುಲಭವಾದ ದಾರಿಯನ್ನು, ಪರಿಹಾರವನ್ನು ಕಂಡುಕೊಳ್ಳಬಹುದು. 2ನೇ ಅಧ್ಯಾಯದ 7ನೇ ಶ್ಲೋಕ ತುಂಬಾ ಮುಖ್ಯ ಇದು. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾಃ ಯಚ್ಛ್ರೇಯಃ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅಂದ್ರೆ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನು ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ಚಿತ್ತ ಸ್ವಾಸ್ಥ್ಯವನ್ನು ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಬೋಧಿಸು ಅಂತ ಅರ್ಜುನ ಕೃಷ್ಣನಿಗೆ ಶರಣಾಗತನಾಗ್ತಾನೆ. ಸಂಪೂರ್ಣ ಶರಣಾಗತಿ ಇದು. ನಮಗೆ ಅವನು ಮಾರ್ಗದರ್ಶನ ಮಾಡ್ಬೇಕು ಅಂತಾದ್ರೆ, ನಮ್ಮ ತೊಂದರೆಗಳಿಗೂ ಕೂಡ ಕೃಷ್ಣನಿಂದ ಸಹಾಯ ಬೇಕು, ಸಹಾನುಭೂತಿ ಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ಸಂಪೂರ್ಣವಾಗಿ ಶರಣಾಗತನಾಗ್ಬೇಕು. ನನಗೂ ಕೂಡ ಕೇಳಿದ್ರು, ಈ ಕ್ಲಾಸ್ ತೆಗಿಬೇಕು ನೀವು, ಈ 18 ದಿನದ ಅಧ್ಯಯನಕ್ಕೆ ನೀವು ಟೀಚರ್ ಆಗಿ ಬರ್ಬೇಕು ಅಂತ. ನನಗೂ ತುಂಬಾ ಉಭಯ ಸಂಕಟ ಆಯ್ತು. ನನಗೆ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ನಿಸ್ತು. ನಾನು ಹೇಳಿದ್ರೆ ಇಲ್ಲ, ನನ್ನಿಂದ ಆಗುದಿಲ್ಲ ಈ ರೀತಿ ಕ್ಲಾಸ್ ಎಲ್ಲ ತೆಗಿಲಿಕ್ಕೆ, ನಾನೇನಷ್ಟು ಓದಿಲ್ಲ, ನಾನು ಬರೋದಿಲ್ಲ ಅಂತ ತುಂಬಾ ದಿನ ನಾನು ಹೇಳ್ತಾನೆ ಇದ್ದೆ. ಇಲ್ಲ ಪ್ರಭು, ನಂಗಾಗಲ್ಲ ಅಂತ. ಆಮೇಲೆ ನನಗೆ ಅನಿಸಿತು, ಇದು ನನ್ನ ಗುರುಗಳ ಆಜ್ಞೆ, ನಾನು ಯಾರನ್ನು ಗುರು ಅಂತ ಇಲ್ಲಿ ಸ್ವೀಕರಿಸಿದ್ದನೋ ಅವರ ಆಜ್ಞೆ, ಇದನ್ನು ಪಾಲಿಸ್ಬೇಕಾದದ್ದು ನನ್ನ ಕರ್ತವ್ಯ. ಅವ್ರು ಹೇಳಿದನ್ನು ನಾನು ನಂಬಲೇಬೇಕು, ಅವ್ರು ಹೇಳಿದನ್ನು ನಾನು ಪಾಲಿಸ್ಲೇಬೇಕು. ಹೇಗೆ ಅರ್ಜುನ ಹೇಳಿದನು ಕೃಷ್ಣ ಅಲ್ಲಿ ಪಾಲಿಸ್ಲಿಕ್ಕೆ ಒಪ್ಪಿಕೊಳ್ತಾನೋ, ಅವನನ್ನು ಹೇಗೆ ಶರಣಾಗತನಾಗ್ತಾನೋ ಹಾಗೆ ನಾನು ಶರಣಾಗ್ಬೇಕು ಅಂತ ನನ್ನ ಮನಸ್ಸಿಗೆ ಒಂದು ದಿನ ಬಂತು. ದಾಸರು ಕೂಡ ಹೇಳ್ತಾರೆ ಒಂದು ಹಾಡಲ್ಲಿ, ತೇಲಿಸೋ ಇಲ್ಲ ಮುಳುಗಿಸೋ ನಿನ್ನ ಕಾಲಿಗೆ ಬಿದ್ದೆನೋ ಪರಮದಯಾಳು ಅಂತ. ನಾವು ನೀರಿಗೆ ಬಿದ್ರೆ ತಾನೇ ಗೊತ್ತಾಗುದು ಎಷ್ಟು ಆಳ ಇದೆ ಅಂತ ಅಲ್ವಾ? ಹಾಗೆ ನನ್ಗೂ ಅನಿಸಿತು, ನಾನಿದ್ರಲ್ಲಿ ಮುಳುಗ್ಲಿ ಅಥವಾ ಮೇಲೆ ಬೀಳ್ಲಿ ಎರಡೂ ಕೃಷ್ಣನಿಗೆ ಬಿಟ್ಟದ್ದು ಅಂತ ಹೇಳುವ ಒಂದು ಗುರುಗಳ ಆಜ್ಞೆಯನ್ನು ಪರಿಪಾಲಿಸ್ಲಿಕ್ಕೆ ಮುಂದಾದೆ. ಹಾಗೆ ಅರ್ಜುನ ಕೂಡ ಇಲ್ಲಿ ಎಂತ ಮಾಡ್ಬೇಕು ಅಂತ ಅವನಿಗೆ ಗೊತ್ತಾಗುದಿಲ್ಲ, ಹೇಗೆ ನನ್ನವರನ್ನು ನಾನು ಕೊಲ್ಲುದು ಅಂತ ಹೇಳಿ ಎಲ್ಲ ಅವನಿಗೆ ದೇಹ ಸಂಬಂಧಿಗಳು ಅಲ್ಲಿ ಅವರೆಲ್ಲ ದೇಹ ಸಂಬಂಧಿಗಳು. ಆ ದೇಹ ಸಂಬಂಧದವರನ್ನು ಅವನು ಹೇಗೆ ಕೊಲ್ತಾನೆ? ಅಣ್ಣಂದಿರನ್ನು, ಭಾವಂದಿರನ್ನು, ಮಾವಂದಿರನ್ನು, ಅವರನ್ನೆಲ್ಲ ಅವನಿಗೆ ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ಅವನಿಗೆ ಕೃಷ್ಣ ದಾರಿ ತೋರಿಸ್ತಾನೆ. ಕಾರ್ಪಣ್ಯದಿಂದ, ಕೃಪಣತೆಯಿಂದ, ಕಾರ್ಪಣ್ಯ ಅಂತ ಹೇಳಿದ್ರೆ ಇಲ್ಲಿ ಕಷ್ಟ ಅಂತ ಅಲ್ಲ, ಕೃಪಣತೆಯ ದೋಷದಿಂದ, ಅಂದ್ರೆ ಕಾರ್ಪಣ್ಯ ದೌರ್ಬಲ್ಯ ಅವನದ್ದು. ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅವನಿಗೆ ಗೊತ್ತಿಲ್ಲ. ಅಂತಹ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಸಿಲುಕಿದ್ದಾನೆ. ಅವನ ಮನಸ್ಸೇ ಸಂಪೂರ್ಣವಾಗಿ ಅವನ ಸ್ವಾಸ್ಥ್ಯವನ್ನೇ ಕಳೆದುಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ, ಯಾವ್ದು ಒಳ್ಳೇದು ಏನೂ ಗೊತ್ತಿಲ್ಲ ಅವನಿಗೆ. ಅಂಥದ್ರಲ್ಲಿ ನಾನು ನಿನ್ನ ಶಿಷ್ಯ, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ನೀನು ನನಗೆ ದಾರಿದೀಪ ತೋರ್ಬೇಕು ಅಂತ ಹೇಳಿ ಅವನು ಕೃಷ್ಣನ ಹತ್ರ ಕೇಳ್ತಾನೆ. ಅವನು ಸಹಾನುಭೂತಿ ತೋರಿಸ್ತಾನೆ. ಯಾರತ್ರ? ಅವನ
ಎದುರು ಎದುರು ಪಡೆಯವರು ಅಂದ್ರೆ ಕೌರವರ ಹತ್ರ ಅವನು ಮುಂದಿನ ಶ್ಲೋಕ ತೋರಿಸಿ ಮಾತಾಜಿ. ಈ ಇದಕ್ಕೆ ಅವ್ರು ಕೃಷ್ಣ ಉತ್ತರ ಕೊಡ್ತಾನೆ, ಈ ದೇಹಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಆತ್ಮ ಬೇರೆ ದೇಹ ಬೇರೆ ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಸುಲಭವಾಗಿ ಹೇಳ್ತಾರೆ ಇದನ್ನು. ಆತ್ಮ ಬೇರೆ ದೇಹ ಬೇರೆ, ನಾವೇನು ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ, ಅಷ್ಟೇನೋ ಕಷ್ಟ ಇಲ್ಲ ಅಂತ. ಅದು ಇನ್ನೊಬ್ರಿಗೆ ಹೇಳಲಿಕ್ಕೆ ಸುಲಭ, ಆದ್ರೆ ಅದನ್ನು ಆ ದಾರಿಯಲ್ಲಿ ಮುಂದುವರಿಯುವುದು ಬಹಳ ಕಷ್ಟ. ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರಿಯುವುದು ತುಂಬಾ ಕಷ್ಟ. ಕೃಷ್ಣ ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಖ್ಯತಿ ಅಂತ. ಆತ್ಮವು ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನದಿಂದ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅಂತ ಅವನು ಸಹಾನುಭೂತಿ ತೋರಿಸ್ತಾನಲ್ಲ ಅರ್ಜುನ. ಅದಕ್ಕೆ ಕೃಷ್ಣ ಈ ರೀತಿ ಉತ್ತರ ಕೊಡ್ತಾನೆ, ನೋಡು, ದೇಹ ಬೇರೆ ಆತ್ಮ ಬೇರೆ. ಈ ದೇಹ ನೀನು ಕೊಂದ್ರು ಕೊಲ್ಲದಿದ್ರು ಅದು ಒಂದು ದಿನ ಸತ್ತೇ ಸಾಯ್ತದೆ. ಆದ್ರೆ ಅದರಲ್ಲಿರುವ ಆತ್ಮಕ್ಕೆ ಸಾವಿಲ್ಲ. ಅದು ಈ ದೇಹ ಸತ್ತಾಗ ಇನ್ನೊಂದು ದೇಹಕ್ಕೆ ಹಾರಿ ಹೋಗ್ತದೆ. ಹಾಗೆ ನಮ್ಗೂ ಗೊತ್ತುಂಟು, ನಮ್ಮ ಈ ದೇಹ ಒಂದು 50 ವರ್ಷ ಮೊದಲು ಸಣ್ಣ ಮಗುವಾಗಿತ್ತು, ಆಮೇಲೆ ಬಾಲ್ಯಕ್ಕೆ ಬಂತು, ಆ ಬಾಲ್ಯದಿಂದ ಯೌವನಕ್ಕೆ ಬಂತು, ಆಮೇಲೆ ಒಂದು ವೃದ್ಧಾಪ್ಯಕ್ಕೆ ಬರ್ತದೆ, ಮುಪ್ಪಿಗೆ ಬರ್ತದೆ. ಆದ್ರೆ ದೇಹಕ್ಕೆ ಪ್ರಾಯ ಆಗ್ತಾ ಇರ್ತದೆ, ದೇಹ ಸವೆಯ್ತಾ ಹೋಗ್ತದೆ, ಆದ್ರೆ ಆತ್ಮ ಸವೆಯ್ತಾ ಇಲ್ಲ. ನಾವು ಸಣ್ಣದಿರುವಾಗ ಯಾವ ರೀತಿಯ ಆಲೋಚನೆಗಳಿತ್ತು, ನನ್ನದು ಅದು ಬೇಕು, ನಂಗೆ ಇದು ಬೇಕು, ಸಣ್ಣದಿರುವಾಗ ಆಟದ ಸಾಮಾನು ಬೇಕು ಅಂತ ಆಸೆ, ದೊಡ್ಡದಾದಾಗ ಮನೆ ಬೇಕು ಅಂತ ಆಸೆ, ಕಾರು ಬೇಕು ಅಂತ ಆಸೆ, ಎಲ್ಲಾ ಆಸೆಗಳು ಹಾಗೇ ಇರ್ತದೆ. ದೇಹಕ್ಕೆ ಪ್ರಾಯ ಆಗ್ತದೆ ಅಂತ ಹೇಳುವ ಯಾವುದೇ ಒಂದು ಭಾವನೆಗಳು ನಮಗೆ ಬರುವುದಿಲ್ಲ. ನಾನಿನ್ನೂ ಚೆನ್ನಾಗೇ ಇದ್ದೇನೆ, ನಂಗೆ ಇನ್ನು ಅದು ಬೇಕು ಇದು ಬೇಕು, ನೋಡಿದ್ದೆಲ್ಲ ನಮ್ಗೆ ಬೇಕು ಅಂತ ಒಂದು ಆಸೆಗಳಿರ್ತದೆ. ಆದ್ರೆ ಪ್ರಾಯ ಆಗ್ತಾ ಇರ್ತದೆ, ದೇಹಕ್ಕೆ ವಯಸ್ಸಾಗ್ತಾ ಇರ್ತದೆ, ಅದನ್ನು ಅನುಭವಿಸುವಂತಹ ಸ್ಥಿತಿ ಕೆಲವು ಸಲ ಅದು ನಿಲ್ತದೆ. ನಮ್ಗೆ ರುಚಿ ಹೋಗುದಿಲ್ಲ. ನಾವು ಎಷ್ಟೇ ನಮ್ಗೆ ಹಲ್ಲೆಲ್ಲ ಉದುರಿ ಹೋದ್ರು ಕೂಡ ನಮ್ಗೆ ಬಾಯಿಯ ರುಚಿ, ನಾಲಿಗೆ ರುಚಿ ಹೋಗುದಿಲ್ಲ. ನಾವು ಯೌವನದಲ್ಲಿ ಏನು ತಿಂದಿದ್ದೇವೋ, ಸಣ್ಣ ಮಕ್ಕಳಿರುವಾಗ ಏನು ತಿಂದಿದ್ದೇವೋ ಅದರ ರುಚಿ ನಾವು ನಮ್ಮ ಮುಪ್ಪಿನಲ್ಲೂ ಕೂಡ ಹಾಗೆ ಇರ್ತದೆ. ನಮ್ಗೆ ಅದು ಬೇಕು ಅಂತ ಅನ್ನಿಸ್ತಾ ಇರ್ತದೆ. ಹಾಗೆ ಆದ್ರೆ ಏನು ಒಂದು ದಿನ ದೇಹವನ್ನು ಬಿಟ್ಟು ನಾವು ಹೋಗ್ಲೇಬೇಕು. ದೇಹ ಅಲ್ಲಿಗೆ ಒಂದು ದಿನ ಕೊನೆಗೊಳ್ತದೆ. ಆತ್ಮ ಇನ್ನೊಂದು ದೇಹವನ್ನು ಹುಡುಕಿಕೊಂಡು ಹೋಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಬಟ್ಟೆ ಸೀರೆ ಹಾಳ್ತಾಯ್ತು ಅಂತ ಹೇಳಿದ್ರೆ ನಾವು ಅದನ್ನ ಹೇಗೆ ಬಿಸಾಡ್ತೇವೆ, ನಾವು ಹೊಸ ತಗೊಳ್ತೇವೆ. ಹಾಗೆ ಆತ್ಮ ಕೂಡ ಈ ದೇಹವನ್ನು ಬಿಟ್ಟು ಹೊರಗೆ ಹೋಗ್ತದೆ. ಹಾಗೆ ಈಗ ನಮ್ಗೆ ಧರ್ಮ, ನಿನ್ನೆ ಒಬ್ರು ಪ್ರಭು ಕೇಳಿದ್ರು, ಧರ್ಮ ಯಾವುದು ಅಂತ. ಧರ್ಮದ ಅರ್ಥ ಏನು, ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು ಅಂತ. ಧರ್ಮ ಅಧರ್ಮ ಯಾವುದು ಅಂತ ತಿಳಿಬೇಕು ಅಂತ ಹೇಳಿದ್ರೆ ನಾವು ದೇವರಿಗೆ ಶರಣಾಗತರಾಗ್ಬೇಕು. ದೇವರಿಗೆ ಆದಾಗ ಮಾತ್ರ ನಮಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಹೇಳಿ ಗೊತ್ತಾಗ್ತದೆ. ಈಗ ನಮಗೆ ಒಂದು ಸಣ್ಣ ಉದಾಹರಣೆ, ನಮ್ಗೆ ಜ್ವರ ಬರ್ತದೆ, ನಾವ್ ಯಾರ ಹತ್ರ ಹೋಗ್ತೇವೆ? ಲಾಯರ್ ಹತ್ರ ಹೋಗ್ತೇವಾ? ಇಲ್ಲಲ್ಲ. ನಾವು ಇಂಜಿನಿಯರ್ ಹತ್ರ ಹೋಗ್ತೇವಾ? ಇಲ್ಲ. ನಾವ್ ಯಾರ ಹತ್ರ ಹೋಗ್ತೇವೆ? ಡಾಕ್ಟರ್ ಹತ್ರ ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವರು ದೇಹದ ವಿಜ್ಞಾನವನ್ನು ಕಲ್ತಿದ್ದಾರೆ. ದೇಹಕ್ಕೆ ಏನಾಗ್ತದೆ ಅಂತ ಹೇಳಿ ಡಾಕ್ಟರ್ಗೆ ಮಾತ್ರ ಗೊತ್ತು, ಲಾಯರಿಗೋ ಇಂಜಿನಿಯರಿಗೋ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಧರ್ಮ. ಹಾಗೆ ಧರ್ಮ ಯಾವುದು, ಧರ್ಮಕ್ಕೆ ಯಾರು ದಾರಿ ತೋರಿಸ್ತಾರೆ ಅಂತ ಹೇಳಿದ್ರೆ ಗುರುಗಳು. ಯಾರು ಗೀತೆಯನ್ನು ಓದಿದ್ದಾರೆ, ಯಾರು ಸಂಪ್ರದಾಯದ ಮೂಲಕ ಆ ಹರಿವನ್ನು ಹರಿಸ್ತಾರೆ, ಅಂದ್ರೆ ಆ ಒಂದು ಎಲ್ಲಿಂದ ಬಂದಿದೆ ಆ ಸಂಪ್ರದಾಯ, ಯಾರ ಮೂಲಕ ಬಂದಿದೆ ಅಂತ ಹೇಳುವ ಅದು ಧರ್ಮದಲ್ಲಿ ಬರ್ತದೆ. ಅದಕ್ಕೆ ನಾವು ಶರಣಾಗತರಾದ್ರೆ ನಮ್ಗೆ ಸರಿಯಾದ ದಾರಿ ತೋರ್ತದೆ. ಅದು ಮಾತ್ರ ಅಲ್ಲ, ಈ ಲೋಕದಲ್ಲಿ 3 ವಿಧವಾದ ತಾಪತ್ರಯಗಳುಂಟು. ಅಂದ್ರೆ ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ. ಆದಿಭೌತಿಕ ಅಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಈಗ ಇಲ್ಲಿ ಅರ್ಜುನನಿಗೆ ಆದಿಭೌತಿಕ ತೊಂದರೆ ಅಂದ್ರೆ ಇವರೆಲ್ಲ ನನ್ನವರು, ನನ್ನ ಸಂಬಂಧಪಟ್ಟವರು, ನನ್ನ ರಕ್ತ ಹಂಚಿಕೊಂಡು ಹುಟ್ಟಿಕೊಂಡವರು, ನನ್ನ ರಕ್ತ ಸಂಬಂಧಿಗಳು ಅಂತ ಹೇಳೋ ಒಂದು ಸಹಾನುಭೂತಿ ಅವನಿಗೆ. ಅವರನ್ನು ನಾನು ಕೊಲ್ಲುವುದಿಲ್ಲ ಅಂತ ಹೇಳೋ ಒಂದು ಸಹಾನುಭೂತಿ. ಹಾಗೆ ಆದಿದೈವಿಕ ನೇಚರ್, ಮಳೆಯಿಂದ ನಮ್ಮ ಈಗ ಒಂದು ಮಳೆ ಬರ್ತಾ ಉಂಟು, ಜೋರು ಮಳೆ ಬರ್ತಾ ಉಂಟು, ಅತಿವೃಷ್ಟಿ ಆಗ್ತಾ ಉಂಟು, ಇದು ಆದಿದೈವಿಕ ತೊಂದರೆಗಳು. ಇದನ್ನ ನಮಗೆ ತಡೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆಧ್ಯಾತ್ಮಿಕ, ನಮ್ಮ ದೇಹದಿಂದ ಬರುವಂತಹ, ಮನಸ್ಸಿನಿಂದ ಬರುವಂತಹ ತೊಂದರೆಗಳು. ನಮಗೆ ಪ್ರಾಯ ಆಗ್ತದೆ, ವಯಸ್ಸಾಗ್ತದೆ, ನಮ್ಮ ದೇಹ ನಾವು ಹೇಳಿದನ್ನು ಕೇಳೋದಿಲ್ಲ, ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ತಪ್ಪಿ ನಮ್ಮ
ಹಿಡಿತದಿಂದ ಹಾರಿ ಹೋಗ್ತದೆ. ಇದೆಲ್ಲ ಆಧ್ಯಾತ್ಮಿಕ ತೊಂದರೆಗಳು. ಆದಿದೈವಿಕ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ ಹೇಳುವ 3 ತಾಪತ್ರಯಗಳು, 3 ವಿಧದ ತೊಂದರೆಗಳು, ವಿಧದ ತಾಪತ್ರಯಗಳು ನಮ್ಮನ್ನು ಇಲ್ಲಿ ಕಾಡ್ತದೆ. ಯಾವಾಗ ನಾವು ಇದರಿಂದೆಲ್ಲ ತಪ್ಪಿಸ್ಕೊಳ್ಬಹುದು ಅಂತ ಹೇಳಿದ್ರೆ, ನಮಗೆ ಈ ರೀತಿಯ ಪ್ರಾಬ್ಲಮ್ಗಳು ಉಂಟು ಲೋಕದ ಜನರಿಗೆ. ನಮಗೆ ಪ್ರಾಬ್ಲಮೇ ಇಲ್ಲ ಅಂತ ಹೇಳಿದ್ರೆ ನಾವು ಮನುಷ್ಯ ಸ್ತರದಲ್ಲಿ ಇಲ್ಲ ಅಂತಾನೆ ಅರ್ಥ. ನನ್ಗೆಲ್ಲ ಸರಿ ಇದೆ, ನಾನೆಲ್ಲ ಸರಿ ಇದ್ದೇನೆ ಅಂತ ಅನಿಸ್ಕೊಳ್ಳೋರು ಪ್ರಾಣಿಗಳೇ ಅಂತ ಅರ್ಥ. ನಮಗೆ ತೊಂದರೆಗಳು ಬರ್ತದೆ. ತೊಂದರೆ ಯಾಕೆ ಬಂತು, ನಾನು ಈ ತೊಂದರೆಯಿಂದ ಬಿಡುಗಡೆ ಹೊಂದಲಿಕ್ಕೆ ನಾನು ಯಾರಿಗೆ ನಾನು ಮೊರೆ ಹೋಗ್ಬೇಕು ಅಂತ ಹೇಳೋ ಒಂದು ಪ್ರಜ್ಞೆ ನಮ್ಮಲ್ಲಿ ಬರ್ಬೇಕು. ಆಗ ನಾವು ದೈವಿಕ ಪ್ರಜ್ಞೆಗೆ ಬಂದಿದ್ದೇವೆ, ನಾವು ಕೃಷ್ಣನಿಗೆ ಶರಣಾಗತರಾಗ್ಲಿಕ್ಕೆ ನಾವು ತಯಾರಾಗ್ತಾ ಇದ್ದೇವೆ ಅಂತ ಹೇಳಿ ಅರ್ಥ. ನಮ್ಗೆ ನಮ್ಗೆ ಯಾಕೆ ತೊಂದರೆ ಬರ್ತದೆ? ನಮ್ಗೆ ಕೆಲವರಿಗೆ ಸುಖ ಮಾತ್ರ ಬೇಕು, ದುಃಖ ಬೇಡವೇ ಬೇಡ, ಆದ್ರೂ ದುಃಖ ಬರ್ತದೆ. ಎಲ್ಲಿಂದ ಬರ್ತದೆ, ಯಾಕೆ ಬರ್ತದೆ? ಹಗಲು ರಾತ್ರಿ ಆಗುವ ಹಾಗೆ ದುಃಖ ಬರ್ತದೆ, ಸುಖ ಬರ್ತದೆ. ಸುಖದ ಅಪೇಕ್ಷೆಯಲ್ಲಿ ಮಾತ್ರ ನಾವು ಇರ್ತೇವೆ, ದುಃಖದ ಅಪೇಕ್ಷೆಯಲ್ಲಿ ನಾವು ಇರೋದಿಲ್ಲ. ಆದ್ರೂ ಕೂಡ ದುಃಖ ಬರ್ತದೆ. ಆಗ ನಾವು ಆಲೋಚನೆ ಮಾಡ್ಬೇಕು, ದುಃಖನೂ ಬರ್ತದೆ, ಸುಖನೂ ಬರ್ತದೆ, ಯಾಕೆ ಬರ್ತದೆ, ಇದನ್ನ ಯಾರು ಕೊಡ್ತಾರೆ, ಇದರ ಹಿಡಿತದಿಂದ ಹೇಗೆ ನಾವು ಪಾರಾಗುದು ಅಂತ ಹೇಳುವಾಗ ನಮ್ಗೆ ದೇವರ ಹತ್ರ ನಾವು ಸಾಕ್ತಾ ಇದ್ದೇವೆ. ನಾವು ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಗುರುಗಳ ಹತ್ರ ದೇವರ ಹತ್ರ ನಾವು ಹೋಗ್ಬೇಕಾಗ್ತದೆ. ದೇಹಿನೋಸ್ಮಿನ್ ಯಥಾ ದೇಹೇ ಆ ಶ್ಲೋಕ ಹಾಕಿ ಮಾತಾಜಿ. ನಾವು ದೇಹವಲ್ಲ ಅಂದ್ರೆ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಅಂದ್ರೆ ಈ ದೇಹ ನಾನಲ್ಲ ಅಂತ ಹೇಳೋ ಒಂದು ನಿರ್ಣಯಕ್ಕೆ ಕೃಷ್ಣ ಬರ್ತಾನೆ. ಹಾಗೆ ಅಂತ ಅವನು ಅರ್ಜುನನಿಗೆ ಹೇಳಿಕೊಡ್ತಾನೆ. ಅರ್ಜುನನ ಮೂಲಕ ನಮಗೂ ಅದನ್ನು ಕಲಿಸಿಕೊಡ್ತಾನೆ. ಆದ್ರಿಂದ ಈ ದೇಹಕ್ಕೆ ಸಂಬಂಧಪಟ್ಟ ಯಾವುದೇ ತೊಂದರೆಗಳಿಗೆ ನೀನು ಹೆದರ್ಬೇಡ, ಸಹಾನುಭೂತಿ ಪಡಬೇಡ. ಅಂದ್ರೆ ನಿಮಗೆ ಖುಷಿ ಬಂದವರನ್ನೆಲ್ಲ ಕೊಲ್ಬೋದು ಅಂತ ಇದರ ಅರ್ಥ ಅಲ್ಲ. ಅದು ಕ್ಷತ್ರಿಯನ ಧರ್ಮ. ಅಲ್ಲಿ ಅರ್ಜುನ ಕ್ಷತ್ರಿಯನ ಧರ್ಮ ಅದಾಗಿತ್ತು. ಅವನಿಗೆ ಅಲ್ಲಿ ಯುದ್ಧ ಮಾಡ್ಲೇಬೇಕಿತ್ತು. ಯಾಕೆಂದ್ರೆ ಅವನು ರಾಜ, ಅವನು ಮುಂದೆ ರಾಜನಾಗಿ ಪ್ರಜೆಗಳನ್ನು ಆಳ್ಬೇಕಿತ್ತು. ಕೌರವರ ಆಡಳಿತದಲ್ಲಿ ಅಲ್ಲಿ ರಾಜ್ಯ ಸುಖವಾಗಿರ್ಲಿಕ್ಕೆ ಅಥವಾ ಧರ್ಮದ ದಾರಿಯಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಧರ್ಮರಾಯ ಆ ರಾಜ ಆದಾಗ ಮಾತ್ರ ಅದು ಸಾಧ್ಯ ಇತ್ತು ಅಂತ ಹೇಳೋದು ಕೃಷ್ಣನಿಗೆ ಗೊತ್ತಿತ್ತು. ಆದ್ರಿಂದ ಕೃಷ್ಣ ನಿನ್ನ ಧರ್ಮ ನೀನು ಮಾಡು, ನೀನು ಈಗ ಕ್ಷತ್ರಿಯನ ಧರ್ಮ ಯುದ್ಧ ಮಾಡುವುದು ಅಂತ ಹೇಳ್ತಾನೆ. ಮುಂದೆ ಅವನು ಸಂತೋಷವಿಲ್ಲ ಅಂತ ಹೇಳೋ ಒಂದು ಕಾರಣಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾನೆ ಅಂತ ಹೇಳಿ ನೋಡುವ. ಅವಾಚ್ಯ ವಾದಾಂಶ ಬಹೂನ್ಯ ದಿಶ್ಯಂತಿ ತವಾಹಿತಾಹ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು, ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು ಅಂತ ಕೃಷ್ಣ ಕೇಳ್ತಾನೆ. ಕೃಷ್ಣನ ಹತ್ರ ಅರ್ಜುನ ಹೇಳ್ತಾನೆ, ನೋಡು ಕೃಷ್ಣ, ನನಗೆ ಅವರೆಲ್ಲ ಸತ್ರೆ ನಾನು ಈ ರಾಜ್ಯವನ್ನು ಯಾರಿಗೆ ತೋರಿಸ್ಲಿ, ಯಾರ ಮುಂದೆ ನಾನು ಸುಖ ಪಡ್ಲಿ, ಯಾರೊಂದಿಗೆ ನಾನು ಆನಂದ ಪಡ್ಲಿ ಅಂತ ಅವನು ತುಂಬಾ ತೊಂದರೆಯಲ್ಲಿದ್ದಾನೆ ಅರ್ಜುನ. ಈಗ ಕೃಷ್ಣನ ಹತ್ರ ಇದ್ರೂ ಕೂಡ ನಾನು ಅದನ್ನ ನಂಬುದಿಲ್ಲ, ಆದ್ರಿಂದ ನಾನು ಯುದ್ಧ ಮಾಡುದಿಲ್ಲ ಕೃಷ್ಣ ಅಂತ ಹೇಳ್ತಾನೆ. ಆಗ ಕೃಷ್ಣ, ನಿನ್ನ ಕರ್ತವ್ಯ ಯುದ್ಧ ಮಾಡುವುದು, ರಾಜನಾಗಿ ನೀನು ಪ್ರಜೆಗಳ ಪಾಲನೆ ಮಾಡಬೇಕು. ಪ್ರಜೆಗಳು ಯಾವಾಗ ಸಂತುಷ್ಟರಾಗಿರ್ತಾರೆ ಅಂತ ಹೇಳಿದ್ರೆ ಯಥಾ ರಾಜ ತಥಾ ಪ್ರಜಾ. ಅಂದ್ರೆ ರಾಜ ಒಳ್ಳೆಯವನು ಧರ್ಮದ ದಾರಿಯಲ್ಲಿ ಸಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ, ಧರ್ಮದ ರೀತಿಯಲ್ಲಿ ಇದ್ದಾನೆ ಅಂತ, ಧರ್ಮಷ್ಠನಾಗಿದ್ದಾನೆ, ಒಳ್ಳೆ ಆಡಳಿತಗಾರನಾಗಿದ್ದಾನೆ ಅಂತ ಹೇಳಿದ್ರೆ ಪ್ರಜೆಗಳು ಕೂಡ ಅದನ್ನು ಪರಿಪಾಲಿಸ್ತಾರೆ. ಪ್ರಜೆಗಳಿಗೂ ಕೂಡ ಹೆದರಿಕೆ ಇರ್ತದೆ ರಾಜಂದು. ರಾಜ ಒಳ್ಳೆ ದಾರಿಯಲ್ಲಿ ಸಾಗುವಾಗ ಪ್ರಜೆಗಳು ಕೂಡ ಒಳ್ಳೆ ದಾರಿಯಲ್ಲೇ ಸಾಗ್ತಾ ಇರ್ತಾರೆ. ಆದ್ರಿಂದ ನೀನು ಈ ಯುದ್ಧ ಮಾಡಿ ರಾಜ್ಯವನ್ನು ಗೆದ್ದು ಪ್ರಜೆಗಳನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ. ಆದ್ರಿಂದ ನೀನು ಇಲ್ಲಿಂದ ಓಡಿ ಹೋಗ್ಬಾರ್ದು. ಓಡಿ ಹೋದ್ರೆ ನಿನಗೆ ಅದು ಅಪಮಾನ. ಒಂದು ಕ್ಷತ್ರಿಯನಿಗೆ ಯುದ್ಧದಲ್ಲಿ ಗೆದ್ರೆ ಸ್ವರ್ಗ ಅಥವಾ ರಾಜ್ಯ, ಸತ್ರೆ ಸ್ವರ್ಗ, ಗೆದ್ರೆ ರಾಜ್ಯ. ಆದ್ರಿಂದ ಯುದ್ಧದಿಂದ ಓಡಿ ಹೋದ್ರೆ ನಿನಗೆ ಅಪಮಾನ. ಕ್ಷತ್ರಿಯರಿಗೆ ಅಪಮಾನ ಅಂತ ಹೇಳುದು ಅಥವಾ ಒಂದು ಒಳ್ಳೆಯ ಜನರಿಗೆ ಅಪಮಾನ ಅಂತ ಹೇಳುದು ಅದೊಂದು ಮೃತ್ಯುವಿಗೆ ಸಮಾನ. ಆದ್ರಿಂದ ಅದೊಂದು ಅಪಮಾನ. ಮುಂದೆ ಇಡೀ
ಮುಂದಿನ ಜನಗಳೆಲ್ಲ ನಿನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಯುದ್ಧ ಭೂಮಿಯಿಂದ ಅರ್ಜುನ ಓಡಿ ಹೋದ, ಅವನು ರಣರಂಗದಿಂದ ಓಡಿ ಹೋದ, ಅವನು ಹೇಳಿ ಅವನಿಗೆ ಯುದ್ಧ ಮಾಡುವ ಅರ್ಹತೆ ಇಲ್ಲ ಅಂತ ಹೇಳುವಂತಹ ಮಾತನ್ನ ಆಡ್ತಾ ಇರ್ತಾರೆ. ಆದ್ರಿಂದ ನೀನು ಯುದ್ಧ ಭೂಮಿಯಿಂದ ಓಡಿ ಹೋಗ್ಬಾರ್ದು. ಕುಂತ್ಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತಿ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತಿ. ಆದ್ದರಿಂದ ದೃಢ ನಿಶ್ಚಯ ಮಾಡಿ ಏಳು, ಯುದ್ಧ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಆರ್ಡರ್ ಕೊಡ್ತಾನೆ. ಇಲ್ಲಿ ಅವನು ಕೃಷ್ಣ ಯಾಕಂತ ಹೇಳಿದ್ರೆ ಅರ್ಜುನ ಅವನಿಗೆ ಶರಣಾಗತನಾಗಿದ್ದಾನೆ. ನೀನ್ ಏನ್ ಹೇಳಿದ್ರು ನಾನು ಮಾಡ್ತೇನೆ ಅಂತ ಹೇಳಿದನು, ಒಪ್ಪಿಕೊಂಡಿದ್ದಾನೆ. ನನಗೆ ಸರಿಯಾಗಿ ದಾರಿ ತೋರಿಸು, ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗು ಅಂತ ಹೇಳುವುದನ್ನು ಕೃಷ್ಣನಿಗೆ ಹೇಳಿ ಅರ್ಜುನ ಹೇಳಿದ್ದಾನೆ. ಕೃಷ್ಣನ ಹೇಳಿದ ನಾನು ಒಪ್ಪಿಕೊಳ್ತೇನೆ ಅಂತ ಇಲ್ಲಿ ಅವನು ನುಡಿದಿದ್ದಾನೆ. ಆದ್ರಿಂದ ಕೃಷ್ಣ ಹೇಳ್ತಾನೆ, ನೋಡು, ನೀನು ಇಲ್ಲಿಂದ ಓಡಿ ಹೋಗ್ಬಾರ್ದು, ಇದು ನನ್ನ ಆರ್ಡರ್, ಇದು ನನ್ನ ಆಜ್ಞೆ, ನೀನು ಯುದ್ಧ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಮುಂದೆ ಅವನಿಗೆ ಏನು ಅಂತ, ಅವನೇನು ಪ್ರಾಬ್ಲಮ್, ಅವನೇನು ಯಾಕೆ ಅವನು ಬೇಡ ಅಂತ ಹೇಳೋದು ಅಂತ ಹೇಳಿದ್ರೆ, ಪಾಪ ಚಟುವಟಿಕೆಗಳ ಭಯ. ಅಂದ್ರೆ ಯಾರನ್ನಾದ್ರೂ ಕೊಂದ್ರೆ ಪಾಪ ತಟ್ತದೆ. ಎಲ್ರಿಗೂ ಗೊತ್ತುಂಟು, ಏನಾದ್ರೂ ತಪ್ಪು ಮಾಡಿದ್ರೆ ಪಾಪ, ಯಾರನ್ನೂ ನಾವು ಕೊಲ್ಬಾರ್ದು, ಅದು ಪಾಪ ಅಂತ ಹೇಳುವಂತಹ ಒಂದು ಮಾತು ನಮ್ಗೆ ಎಲ್ರಿಗೂ ಗೊತ್ತುಂಟು. ನಾವು ಒಳ್ಳೆ ಜನಗಳು ಯಾವಾಗ್ಲೂ ತಪ್ಪು ಮಾಡ್ಲಿಕ್ಕೆ ಹೆದರ್ತಾರೆ, ಪಾಪ ಮಾಡ್ಲಿಕ್ಕೆ ಹೆದರ್ತಾರೆ. ಅಯ್ಯೋ ಅಂತ ಅದ್ರ ಪಾಪ ನಂಗೆ ತಟ್ಟತ್ತಪ್ಪ, ನಾನ್ ಮಾಡಲ್ಲ ಅಂತ ಕೆಲಸ ಅಂತ ನಾವು ಹೇಳ್ತಾ ಇರ್ತೇವಲ್ಲ. ಹಾಗೆ ನೇಹಾ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ನಾವು ಯಾವಾಗ ಕೃಷ್ಣನಿಗೆ ಶರಣಾಗತರಾಗ್ತೇವೋ, ಅಂದ್ರೆ ಕೃಷ್ಣ ಹೇಳಿದ್ದನ್ನು ನಾವು ಮಾಡ್ತೇವೋ, ಆಗ ನಮಗೆ ಯಾವುದೇ ತಪ್ಪು, ಭಯ, ಹೆದರಿಕೆ ಇಲ್ಲ. ಇಲ್ಲಿ ಅರ್ಜುನನಿಗೆ ಏನು ಭಯ? ಯಾರನ್ನಾದ್ರೂ ಕೊಂದ್ರೆ ತಪ್ಪಾಪ, ಯಾರನ್ನಾದ್ರೂ ಕೊಂದ್ರೆ ಅದರ ಪಾಪ ನನಗೆ ತಟ್ತದೆ ಅಂತ ಹೇಳುವ ಒಂದು ಭಯ. ಆದ್ರೆ ಕೃಷ್ಣ ಏನ್ ಹೇಳ್ತಾನೆ, ನೋಡು, ನೀನು ನಾನು ಹೇಳಿದ್ದನ್ನು ಮಾಡ್ತಾ ಇದ್ದಿ, ನನ್ನ ಆರ್ಡರ್ ಪ್ರಕಾರ ನೀನು ಮುಂದುವರಿತಾ ಇದ್ದಿ, ಆದ್ರಿಂದ ನಿನಗೆ ಯಾವುದೇ ಇಲ್ಲಿ ಪಾಪ ತಟ್ಟುವುದಿಲ್ಲ, ಅದರ ಯಾವುದೇ ಫಲವನ್ನು ನೀನು ಅನುಭವಿಸುವುದಿಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಯಾವುದೇ ನಿನಗೆ ಭಯ, ಅದರ ಬಗ್ಗೆ ನೀನು ಯಾವುದೇ ಭಯ ಪಡಬೇಡ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಅಶೋಚ ನನ್ನ ಶೋಚಸ್ತ್ವಂ ಪ್ರಜ್ಞಾ ವಾದಾಂಶ ಭಾಸತೆ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ. ನೀನು ವಿದ್ವಾಂಸರಂತೆ ಮಾತನಾಡುತ್ತಿದ್ದಿ, ಆದರೆ ಶೋಕಕ್ಕೆ ಯೋಗ್ಯವಲ್ಲದ್ದನ್ನು ಕುರಿತು ಶೋಕಿಸುತ್ತಿದ್ದಿ. ಪಂಡಿತರು ಸತ್ತವರಿಗಾಗಲಿ ಅಥವಾ ಬದುಕಿರುವವರಿಗಾಗಲಿ ಪ್ರಲಾಪಿಸುವುದಿಲ್ಲ ಅಂತ. ಅಂದ್ರೆ ಅಲ್ಲಿ ಅವರು ಸತ್ರೆ ನನಗೆ ಪಾಪ ಅಂಟಿಕೊಳ್ಳುತ್ತದೆ, ಆ ಪಾಪ ನನ್ನನ್ನು ಸುಡುತ್ತದೆ ಅಂತ ಹೇಳುವಂತ ಭಯ ನಿನಗೆ ಬೇಡ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ದೇಹಕ್ಕೆ ಮಾತ್ರ ಸಾವು ಬರುವುದಲ್ವಾ, ಆದ್ರಿಂದ ಆತ್ಮಕ್ಕೆ ಯಾವುದೇ ಸಾವಿಲ್ಲ. ಆದ್ರಿಂದ ಕೊಂದ್ರೂ ಕೂಡ, ಈಗ ಅರ್ಜುನ ಯಾರನ್ನು ಕೊಲ್ತಾನೆ? ದೇಹವನ್ನು ಮಾತ್ರ ಕೊಲ್ತಾನೆ. ಆ ಆತ್ಮ ಹಾಗೆ ಇರ್ತದೆ. ಆ ಆತ್ಮವನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾನೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆಲೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಅಂದ್ರೆ ಕತ್ತಿಯಾಗ್ಲಿ, ಯಾವುದೇ ಅಸ್ತ್ರಗಳಾಗಲಿ, ಮಣ್ಣು, ನೀರು, ಯಾವುದೇ ಅಸ್ತ್ರಗಳು, ಯಾವುದು ಕೂಡ ಆತ್ಮಕ್ಕೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ. ಅದರಿಂದ ಯಾವುದೇ ತೊಂದರೆ ಬರುದಿದ್ರು ಕೂಡ ಅದು ದೇಹಕ್ಕೆ ಮಾತ್ರ. ದೇಹವನ್ನು ಅರ್ಜುನ ಕೊಂದ್ರು ಕೊಲ್ಲದಿದ್ರು ಒಂದು ದಿನ ಅದು ಸತ್ತೇ ಸಾಯ್ತದೆ. ಆ ಕೌರವರಾಗ್ಲಿ ಆ ಪಾಂಡವರಾಗ್ಲಿ ಒಂದು ಮುಪ್ಪಿನ ನಂತರ ಅವರು ಸತ್ತೇ ಸಾಯ್ತಾರೆ. ಆದ್ರಿಂದ ಈಗ ನನ್ನ ಆಜ್ಞೆಯ ಪ್ರಕಾರ ನೀನು ಯುದ್ಧ ಮಾಡಿದ್ರೆ ಅದರಿಂದ ಬರುವಂತಹ ಯಾವುದೇ ಪಾಪ ನಿನಗೆ ತಟ್ಟುವುದಿಲ್ಲ. ಅದು ಮಾತ್ರ ಅಲ್ಲ, ನೀನು ದೇಹವನ್ನು ಮಾತ್ರ ಕೊಲ್ಲುವುದು, ಅದ್ರ ಒಳಗಿರುವ ಆತ್ಮವನ್ನು ನಿನ್ಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಆತ್ಮ ಇನ್ನೊಂದು ದೇಹವನ್ನು ಹುಡುಕಿಕೊಂಡು ಹೋಗ್ತದೆ. ಆದ್ರಿಂದ ನಿನಗೆ ಯಾವುದೇ ಪಾಪ ತಟ್ಟುವುದಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಜೀವಾತ್ಮನನ್ನು ಮುರಿಯಲು ಆಗುವುದಿಲ್ಲ.
ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ, ಇದನ್ನು ಸುಡಲು ಸಾಧ್ಯವಿಲ್ಲ, ಒಣಗಿಸಲು ಸಾಧ್ಯವಿಲ್ಲ. ಈತನು ನಿತ್ಯನು, ಎಲ್ಲೆಡೆ ಇರುವವನು, ಬದಲಾವಣೆ ಇಲ್ಲದವನು, ಅಚಲನಾದವನು ಮತ್ತು ಸನಾತನನಾಗಿ ಒಂದೇ ಆಗಿರುತ್ತಾನೆ. ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಆದ್ದರಿಂದ ನೀನು ಈ ದೇಹಕ್ಕೋಸ್ಕರ ದುಃಖಿಸಬಾರದು. ಆತ್ಮವು ಸದಾ ಹುಟ್ಟುವುದೆಂದು, ಶಾಶ್ವತವಾಗಿ ಸಾಯುವುದೆಂದು ಕೂಡ ನೀನು ಭಾವಿಸಿದ್ದರೂ ಅದರಿಂದಾಗಿ ನೀನು ಶೋಕ ಪಡಲು ಯಾವುದೇ ಕಾರಣ ಇಲ್ಲ ಅಂತ. ಅದು ಶಾಶ್ವತವಾಗಿ ಸಾಯ್ತದೆ, ಶಾಶ್ವತವಾಗಿ ಇರ್ತದೆ ಅಂತ ಹೇಳಿದ್ರು ಕೂಡ ಅದರಿಂದ ನಿನಗೆ ಯಾವುದೇ ದುಃಖ ಬರುವುದಿಲ್ಲ ಅಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಹುಟ್ಟಿದವನು ಸಾಯಲೇಬೇಕು ಒಂದು ದಿನ, ಮರಣಾನಂತರ ಖಂಡಿತವಾಗಿ ಪುನಃ ಇನ್ನೊಂದು ಜನ್ಮ ಎತ್ತಲೇಬೇಕು. ಆದ್ದರಿಂದ ಅನಿವಾರ್ಯವಾದ ಕರ್ತವ್ಯ ಪಾಲನೆಯಲ್ಲಿ ನೀನು ಶೋಕಿಸಬಾರದು. ಸತ್ತವನು ನೀನು ಒಂದು ವೇಳೆ ನೀನು ಅವರನ್ನು ಕೊಂದಿದ್ದೀಂತಲೇ ಇಟ್ರು ಕೂಡ ಮುಂದೆ ಅವರು ಹುಟ್ಟುತ್ತಾರೆ. ಆದ್ರಿಂದ ನೀನು ಯಾಕೆ ಶೋಕ ಪಡಬೇಕು? ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಪುನಃ ಹುಟ್ಟಲೇಬೇಕು. ಅದು ತನ್ನಷ್ಟಕ್ಕೆ ಆಗ್ತಾ ಇರ್ತದೆ. ಅವರ ಕರ್ಮ ಪ್ರಕಾರ ಅವರಿಗೆ ಇನ್ನೊಂದು ದೇಹ ಸಿಗ್ತದೆ, ಅದರ ಪ್ರಕಾರ ಅವರು ಬರ್ತಾರೆ. ಆದ್ರಿಂದ ನೀನು ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ, ಪಾಪ ನನಗೆ ಅಂಟಿಕೊಳ್ತದೆ ಅಂತ ಹೇಳುವ ಯಾವುದೇ ಹೆದರಿಕೆ ಇಲ್ಲದೆ ನಾನು ಹೇಳುವ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಮತ್ತೆ ಅವನ ಪ್ರಾಬ್ಲಮ್ ಅಂದ್ರೆ ಅವನ ಏನು ಸಂಕಟ ಅಂತ ಹೇಳಿದ್ರೆ, ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ, ಅಲ್ಲಿ ವರ್ಣಸಂಕರ ಆಗ್ತದೆ. ಅಂದ್ರೆ ಮನೆಯಲ್ಲಿ ಯಾರು ಹಿರಿಯರು ಇಲ್ಲದಿದ್ದಾಗ ಅಲ್ಲಿ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಯಾರೂ ಇರುವುದಿಲ್ಲ, ಧರ್ಮ ಅಲ್ಲಿ ನೆಲೆಸುವುದಿಲ್ಲ, ಧರ್ಮ ಮನೆ ಮಾಡ್ತದೆ. ಅಧರ್ಮ ಮನೆ ಮಾಡಿದಾಗ ಮಕ್ಕಳು ಮನಸೋ ಇಚ್ಛೆ ಬದುಕ್ತಾರೆ, ಅಥವಾ ಹಣಕ್ಕೋಸ್ಕರ ಅವರು ಏನು ಮಾಡಲು ತಯಾರಿರ್ತಾರೆ. ಅಂತಹ ಸ್ಥಿತಿಯಲ್ಲಿ ದೇಶ ನಾಶ ಆಗ್ತದೆ, ಅರಾಜಕತೆ ಬರ್ತದೆ ಅಂತ ಹೇಳೋದು ಅರ್ಜುನನ ಒಂದು ಕಾರಣ. ಯುದ್ಧ ಮಾಡದೇ ಇರ್ಲಿಕ್ಕೆ ಅವನು ಕಾರಣ ಕೊಡೋದು ವರ್ಣ ಸಂಪ್ರದಾಯ ನಾಶ ಆಗ್ತದೆ ಅಂತ ಹೇಳಿ. ಅದಕ್ಕೂ ಕೂಡ ಅವನ ಕೃಷ್ಣ ಹೇಳ್ತಾನೆ, ಉತ್ತಮ ಸಮಾಜ, ಉತ್ತಮ ರಾಜ ಇದ್ರೆ ಉತ್ತಮ ಸಮಾಜ ಸೃಷ್ಟಿ ಆಗ್ತದೆ. ಉತ್ತಮ ಸಮಾಜ ಸೃಷ್ಟಿ ಆದ್ರೆ ಅಲ್ಲಿ ಉತ್ತಮ ಮಕ್ಕಳು ಹುಟ್ಟುತ್ತಾರೆ. ಅಲ್ಲಿ ಸಮಾಜದಲ್ಲಿ ತಾನೇ ಮಕ್ಕಳು ಬೆಳೆಯುವುದು, ಹಿರಿಯರನ್ನು ನೋಡಿ ತಾನೇ ಮಕ್ಕಳು ಬೆಳೆಯುವುದು. ರಾಜ ಉತ್ತಮವಾಗಿದ್ರೆ ಆಡಳಿತ ಉತ್ತಮವಾಗಿರ್ತದೆ. ಅವನು ಉತ್ತಮ ರೀತಿಯಲ್ಲಿ ಪ್ರಜೆಗಳನ್ನು ಸಲಹುತ್ತಾನೆ. ಪ್ರಜೆಗಳು ಸಂತೋಷವಾಗಿದ್ರೆ ಮನೆಯಲ್ಲೂ ನೆಮ್ಮದಿ ಇರ್ತದೆ ಯಾವಾಗ್ಲೂ. ಆ ನೆಮ್ಮದಿಯಿಂದ ಮಕ್ಕಳು ನೆಮ್ಮದಿಯಾಗಿರ್ತಾರೆ ಅಂತ ಹೇಳುವಂತಹ ಒಂದು ಪಾಯಿಂಟ್ಸ್ ಅನ್ನು ಕೃಷ್ಣ ಹೇಳ್ತಾನೆ ಇಲ್ಲಿ. ನೀನು ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡುವುದು ಬೇಡ. ಇದು ನನ್ನ ಒಂದು ನಾಟಕ. ಯಾಕೆಂತ ಹೇಳಿದ್ರೆ ಕೌರವರ ಆಡಳಿತದಲ್ಲಿ ರಾಜ್ಯ ಸುಖವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೌರವರು ಯಾವಾಗ್ಲೂ ಅಧರ್ಮಿಗಳು, ಅವರ ಪರವಾಗಿ ಧರ್ಮ ಇಲ್ಲವೇ ಇಲ್ಲ. ಅವರು ಅಧರ್ಮದಲ್ಲಿ ನಿಮಗೆ ಗೊತ್ತಿರ್ಬೋದು, ಎಷ್ಟು ಸಲ ಪಾಂಡವರನ್ನು ಅವರು ಕಾಡಿಗೆ ಅಟ್ಟಿದ್ರು, ಅವರನ್ನು ಗೃಹದಲ್ಲಿ ಅವರನ್ನು ಕೊಲ್ಲಿಕ್ಕೆ ನೋಡಿದ್ರು. ಆಮೇಲೆ 14 ವರ್ಷ ವನವಾಸಕ್ಕೆ ಕಳಿಸಿದ್ರು. ಇಷ್ಟೆಲ್ಲ ಸ್ವತಃ ಅಣ್ಣ ತಮ್ಮಂದಿರಿಗೆ, ದಾಯಾದಿಗಳಿಗೆ ಕೌರವರು ಅಷ್ಟು ಅನ್ಯಾಯ ಮಾಡಿರುವಾಗ ಉಳಿದ ಪ್ರಜೆಗಳಿಗೆ ಅವರು ಎಷ್ಟು ಅನ್ಯಾಯ ಮಾಡೋದಿಲ್ಲ. ಹಾಗಿರುವಾಗ ಅವರ ಆಡಳಿತದಲ್ಲಿ ಪ್ರಜೆಗಳು ಎಷ್ಟು ಸಂತೋಷವಾಗಿರ್ತಾರೆ ಅಲ್ವಾ? ಆದ್ರಿಂದ ಇದನ್ನು ಕೃಷ್ಣನಿಗೆ ತಡಿಲೇಬೇಕಿತ್ತು. ಅವನು ಒಂದು ಧರ್ಮಿಷ್ಠ ರಾಜನನ್ನು ಹಸ್ತಿನಾಪುರಕ್ಕೆ ತರಲೇಬೇಕಿತ್ತು. ಇದು ಕೃಷ್ಣನ ಆಸೆ ಮಾತ್ರ ಆಗಿರ್ಲಿಲ್ಲ. ಭೀಷ್ಮರಿಗೂ ದ್ರೋಣರಿಗೂ ಎಲ್ಲ ಇದೇ ಆಸೆ ಇತ್ತು. ನಿಜವಾಗಿ ಪಾಂಡವನೇ ಅದರ ರಾಜನ ಆಗ್ಬೇಕಿತ್ತು. ಆದ್ರೆ ಮೋಸದಲ್ಲಿ ಧೃತರಾಷ್ಟ್ರ ಆ ರಾಜ್ಯವನ್ನು ಪಡ್ಕೊಂಡಿರ್ತಾನೆ. ಆ ಮೋಸದ ಮೂಲಕವೇ ಅದನ್ನು ತನ್ನ ಮಗನಿಗೂ ಹಸ್ತಾಂತರ ಮಾಡ್ಲಿಕ್ಕೆ ನೋಡ್ತಾ ಇರ್ತಾನೆ. ಎಷ್ಟು ಕೇಳಿದ್ರು ಅವನು ಪಾಂಡವರ ಮಕ್ಕಳಿಗೆ ರಾಜ್ಯವನ್ನು ಕೊಡ್ಲಿಕ್ಕೆ ಒಪ್ಪುದೇ ಇಲ್ಲ. ಆಗ ಕೃಷ್ಣ ತುಂಬಾ ರೀತಿಯಲ್ಲಿ ಆ ಯುದ್ಧವನ್ನು ತಡಿಬೇಕು ಅಂತ ಸಂಧಾನಕ್ಕೆಲ್ಲ ಹೋಗ್ತಾನೆ. ಆದ್ರೂ ಕೃಷ್ಣ ಯಾರು ದುರ್ಯೋಧನನವರು ಯಾರು ಒಪ್ಪುವುದಿಲ್ಲ. ಇದು ಕೃಷ್ಣನ ಒಂದು ನಾಟಕವೇ. ಇದು ಕೃಷ್ಣ ಆ ರೀತಿಯಾಗಿ ಅವರನ್ನು ಕೊಲ್ಬೇಕಿತ್ತು ಅವನಿಗೆ. ಆದ್ರಿಂದ ಧರ್ಮರಾಯನನ್ನು ರಾಜನನ್ನಾಗಿ ಮಾಡಿ ಅಲ್ಲಿ ಧರ್ಮವನ್ನು ನೆಲೆಸುವಂತೆ ಮಾಡಿ ಆ ರೀತಿ ಉತ್ತಮ ಸಮಾಜವನ್ನು ತರುವಂತಹದ್ದು ಕೂಡ ಕೃಷ್ಣನ ಒಂದು ಇಚ್ಛೆ ಆಗಿತ್ತು. ಆದ್ರಿಂದ ಅಲ್ಲಿ ವರ್ಣಸಂಕರಕ್ಕೆ ಯಾವುದೇ
ಕಾರಣ ಇಲ್ಲ, ಅಲ್ಲಿ ಯಾವುದೇ ವರ್ಣಸಂಕರ ಆಗುದಿಲ್ಲ ಅಂತ ಹೇಳಿ ಕೃಷ್ಣನಿಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಧರ್ಮರಾಜನ ಆಡಳಿತದಲ್ಲಿ ಅಲ್ಲಿ ಅತೃಪ್ತಿ ಅಧರ್ಮ ನೆಲೆಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಧರ್ಮ ಇರುವಲ್ಲಿ ಧರ್ಮ ಪ್ರಕಾರ ನಡೆಯುವ ಒಂದು ರಾಜನ ಆಡಳಿತದಲ್ಲಿ ಮಕ್ಕಳು ಕೂಡ ಪ್ರಜೆಗಳು ಕೂಡ ಧರ್ಮಿಷ್ಠರಾಗಿ ಇರ್ತಾರೆ, ಧರ್ಮದ ಪ್ರಕಾರ ನಡೀತಾರೆ. ಅದೇ ಸಂತತಿ ಅಲ್ಲಿ ಮುಂದುವರಿಯುತ್ತದೆ. ಆದ್ರಿಂದ ವರ್ಣಸಂಕರ ಆಗ್ತದೆ ಅಂತ ಹೇಳುವಂತಹ ಯಾವುದೇ ಕಾರಣವನ್ನು ಕೊಟ್ಟು ನೀನು ಯುದ್ಧ ಮಾಡದೆ ಇರಬೇಡ ಅಂತ ಹೇಳಿ ಕೃಷ್ಣ ಅರ್ಜುನನನ್ನು ಯುದ್ಧ ಮಾಡ್ಲಿಕ್ಕೆ ಒಪ್ಪಿಸ್ತಾನೆ. ಮಾತಾಜಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ, ವರ್ಣಶಂಕರ ಅಂದ್ರೆ ಏನು? ಕ್ಯಾಸ್ಟಿಸಮ್ ತರನಾ ಇಲ್ಲ ಬೇರೆ ಅರ್ಥ ಬರುತ್ತಾ ಅಂತ ಮಾತಾಜಿ? ವರ್ಣಸಂಕರ ಅಂತ ಹೇಳಿದ್ರೆ ಕಾಸ್ಟಿಸಮ್ ಅಂದ್ರೆ ಅದೇ ಅವರವರಿಗೀಗ ವರ್ಣಾಶ್ರಮ ಧರ್ಮ ಉಂಟಲ್ಲ, ಬ್ರಾಹ್ಮಣ, ಶೂದ್ರ, ಕ್ಷತ್ರಿಯ, ವೈಶ್ಯ ಅಂತ ಹೇಳುವ ಧರ್ಮಗಳು ಇತ್ತಲ್ಲ ಮೊದ್ಲು. ಈಗಿನ ಕಲಿಯುಗಕ್ಕೆ ಅದು ಅಷ್ಟು ಪ್ರಸ್ತುತ ಅಲ್ಲ. ಆದ್ರೆ ದ್ವಾಪರ ಯುಗದಲ್ಲಿ ಅದು ಇತ್ತು, ಹಿಂದೆ ಎಲ್ಲ ಅದು ಇತ್ತು. ಅವರವರ ಧರ್ಮದ ಪ್ರಕಾರವೇ ಎಲ್ಲರೂ ನಡ್ಕೊಳ್ತಿದ್ರು. ಬ್ರಾಹ್ಮಣರಿಗೆ ಯಜ್ಞ ಯಾಗಾದಿಗಳು ಧರ್ಮ, ಕ್ಷತ್ರಿಯರಿಗೆ ಯುದ್ಧ ಮಾಡುದೇ ಅಂದ್ರೆ ಪ್ರಜೆಗಳ ರಕ್ಷಣೆಯೇ ಧರ್ಮ, ವೈಶ್ಯರು ವ್ಯಾಪಾರ ಸಂಬಂಧ ವೃತ್ತಿಗಳನ್ನು ಮಾಡ್ತಿದ್ರು, ಶೂದ್ರರು ಇವರಿಗೆಲ್ಲ ಇವರ 3 ವರ್ಣಗಳ ಆಧಿಪತ್ಯದಲ್ಲಿ ಅವರ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ ಹೇಳುವಂತ ಒಂದು ಇತ್ತು. ಆದ್ರೆ ಮನೆಯ ಯಜಮಾನ ಸತ್ರೆ, ಈ ಯುದ್ಧದಲ್ಲಿ ಇಂತಹ ಯಜಮಾನ ಎಲ್ಲ ಸತ್ರೆ ಆಗ ವರ್ಣಸಂಕರ ಆಗ್ತದೆ. ಅಂದ್ರೆ ಮನೆಯಲ್ಲಿ ಯಾರು ದೊಡ್ಡವರು ಇಲ್ಲದಿದ್ರೆ ಅಥವಾ ಹೇಳೋರು ಕೇಳೋರು ಇಲ್ಲದಿದ್ರೆ ಮನೆಯಲ್ಲಿರುವಂತಹ ಹೆಂಗಸರು ಮಕ್ಕಳು ದಾರಿ ತಪ್ತಾರೆ, ಇದರಿಂದ ವರ್ಣಸಂಕರ ಆಗ್ತದೆ ಅಂತ ಹೇಳ್ತಾರೆ. ಧನ್ಯವಾದ ಮಾತಾಜಿ. ಮುಂದೆ ಕೃಷ್ಣ ಹಾಗಿದ್ರೆ ಆಗ ಅರ್ಜುನನಿಗೆ ಅವನು ಒಪ್ಪಿಕೊಳ್ತಾನೆ, ಯುದ್ಧ ಮಾಡ್ಬೇಕು, ಸರಿ ನೀನು ಹೇಳಿದ್ದೆಲ್ಲ ಸರಿ, ಆದ್ರೆ ನಾನು ಏನ್ ಮಾಡ್ಲಿ, ನನಗೆ ಇದು ಸರಿ ಅಂತ ಕಾಣಿಸ್ತಾ ಇಲ್ಲ, ನೀನು ಒಂದೇ ಬುದ್ಧಿಯಿಂದ ಯುದ್ಧ ಮಾಡು ಅಂತ ಹೇಳುವಾಗ ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ, ಹೇಗೆ ನಾನು ದೃಢ ನಿಶ್ಚಯ ಮಾಡ್ಲಿ, ಸ್ಥಿತಪ್ರಜ್ಞನಾಗಿ ನೀನು ಯುದ್ಧ ಮಾಡು, ಯಾವುದೇ ಫಲದ ಅಪೇಕ್ಷೆಯಿಂದ ನೀನು ಯುದ್ಧ ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ. ಫಲವನ್ನು ನನಗೆ ಬಿಟ್ಟುಬಿಡು, ನಾನು ಹೇಳಿದ್ರಿಂದ ಅದರಿಂದ ಯಾವುದೇ ತೊಂದರೆಗೆ ನೀನು ಸಿಕ್ಕಿಕೊಳ್ಳೋದಿಲ್ಲ, ಪಾಪದ ಲೇಪನ ನಿನಗೆ ಆಗುದಿಲ್ಲ ಅಂತ ಹೇಳ್ತಾನೆ. ಸ್ಥಿತಪ್ರಜ್ಞನಾಗಿರುವಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಆಗ ಅರ್ಜುನ ಕೇಳ್ತಾನೆ, ಸ್ಥಿತಪ್ರಜ್ಞನ ಲಕ್ಷಣಗಳು ಯಾವುದು ಅಂತ ಕೃಷ್ಣ ಕೇಳ್ತಾನೆ. ಅದ್ ಮಾತ್ರ ಅಲ್ಲ, ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡಿ ಅಂತ. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಬಹುಶಾಖ ಹ್ಯನಂತಾಶ್ಚ ಬುದ್ಧವ್ಯೋಯ ವ್ಯವಸಾಯಿನಂ. 241. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಬಹುಶಾಖ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಂ. ಅಂದ್ರೆ ಈ ಮಾರ್ಗದಲ್ಲಿ ಇರುವವರು ಅಂದ್ರೆ ಕೃಷ್ಣ ಹೇಳಿದ್ದನ್ನು ಕೇಳಿಕೊಂಡಿರುವವರು, ಕೃಷ್ಣನ ಮಾರ್ಗದಲ್ಲಿ ನಡೆಯುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ ಇರ್ತದೆ. ಪ್ರೀತಿಯ ಕುರುನಂದನನೇ, ನಿಶ್ಚಯ ಸ್ವಭಾವ ಇಲ್ಲದರಿಗೆ ಅಂದ್ರೆ ಕೃಷ್ಣ ಹೇಳಿದನ್ನು ಕೇಳುವುದಿಲ್ಲ, ನಾವು ಯಾವುದೇ ಗುರುಗಳಿಗೆ ಯಾವುದೇ ಸಂಪ್ರದಾಯಕ್ಕೆ ನಾವು ಒಗ್ಗುವುದಿಲ್ಲ, ಅದಕ್ಕೆ ನಾವು ಬದ್ಧರಾಗುವುದಿಲ್ಲ ಅಂತ ಹೇಳೋರಿಗೆ ಅವರ ಬುದ್ಧಿಗಳಿಗೆ ಅನೇಕ ಶಾಖೆಗಳಿರ್ತದೆ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಪ್ರಜ್ಞೆಯಿಂದ ಅಂದ್ರೆ ಕೃಷ್ಣನನ್ನು ಮೂಲವಾಗಿಟ್ಟುಕೊಂಡು ಕೃಷ್ಣ ಹೇಳಿದಾಗೆ ನಡೆಯುವಂತಹ ಮನುಷ್ಯನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬಹುದೆನ್ನುವ ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಎಂದು ಹೆಸರು. ಚೈತನ್ಯತೆ ಅಂತ ಶ್ರದ್ಧೆ ಅಂದ್ರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲವಾದ ನಂಬಿಕೆ. ನನಗೆ ಗೀತೆಯಲ್ಲಿ ನಂಬಿಕೆ ಇದೆ, ಇದರಲ್ಲಿ ಅಚಲವಾದ ನಂಬಿಕೆ ಇದೆ. ಹಾಗೆ ಅರ್ಜುನನಿಗೆ ಕೃಷ್ಣನ ಹತ್ರ ನಂಬಿಕೆ ಇತ್ತು, ಅವನ ಅಚಲವಾದ ನಂಬಿಕೆ. ಆದ್ರಿಂದ ಅವನು ಕೃಷ್ಣನಿಗೆ ಶರಣಾಗತನಾಗ್ತಾನೆ, ನನಗೆ ದಾರಿ ತೋರಿಸು ಕೃಷ್ಣ ಅಂತ ಹೇಳಿ. ಆಗ ಕೃಷ್ಣ ಹೇಳಿದ್ದನ್ನು ಮಾತ್ರ ಅವನು ಕೇಳಬೇಕು. ಕೃಷ್ಣ ಹೇಳಿದ್ದನ್ನು ಕೇಳುವಾಗ ಇಲ್ಲಿ ಸಂಸಾರದ ಸಂಪ್ರದಾಯಗಳು, ಮಾನವ ಕುಲದ ರಾಷ್ಟ್ರೀಯತೆ ಅಥವಾ ಐಹಿಕ ಜಗತ್ತಿನ ಕರ್ತವ್ಯಗಳಿಗೆ ಕೆಲಸ ಮಾಡುವುದು ಇದು ಯಾವುದು ಬರುವುದಿಲ್ಲ. ಎಲ್ಲವೂ ಕೃಷ್ಣ ಪ್ರಜ್ಞೆಯಲ್ಲಿ
ಒಳಗೊಂಡಿರ್ತದೆ. ನೀವು ಕೃಷ್ಣನಿಗೋಸ್ಕರ ಕೆಲಸ ಮಾಡಿದ್ರೆ ನೀವು ಸಂಸಾರಕ್ಕೆ ಕೆಲಸ ಮಾಡಿದಾಗೂ ಆಗುತ್ತದೆ, ರಾಷ್ಟ್ರಕ್ಕಾಗಿ ಕೆಲಸ ಮಾಡಿದಾಗೂ ಆಗ್ತದೆ, ನಿಮ್ಮ ಎಲ್ಲಾ ಕರ್ತವ್ಯಗಳನ್ನು ನೀವು ನಿಭಾಯಿಸಿದ ಹಾಗೆ ಆಗ್ತದೆ. ಆದ್ರಿಂದ ಕೃಷ್ಣನಿಗೋಸ್ಕರ ಕೆಲಸ ಮಾಡುವವನಿಗೆ ಒಂದೇ ಗುರಿ, ಕೃಷ್ಣನ ಕೆಲಸ ಮಾತ್ರ ಗುರಿ. ಕೃಷ್ಣನಿಗಲ್ಲದೆ ಕೆಲಸ ಮಾಡುವವನಿಗೆ ಸುಮಾರು ಬೇರೆ ಬೇರೆ ರೀತಿಯ ಬುದ್ಧಿಗಳಿರ್ತದೆ, ಬೇರೆ ಬೇರೆ ರೀತಿಯ ಗುರಿಗಳಿರುತ್ತದೆ. ಆದ್ರೆ ಭೋಗೈಶ್ವರ್ಯ ಪ್ರಸಕ್ತಾನಾಂ ದಯಾಪ್ರತ ಚೇತಸಾಂ ವ್ಯವಸಾಯಾತ್ಮಕ ಬುದ್ಧಿ ಸಮಾಧೌನ ವಿಧೀಯತೆ. ಅಂದ್ರೆ ಆದ್ರೆ ಈ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತಭ್ರಮಣೆ ಆದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪ ಮೂಡುವುದಿಲ್ಲ. ಭಗವಂತ ಹೇಳಿದ್ದನ್ನು ಕೇಳಬೇಕು ಅಂತ ಅವರಿಗೆ ಅನ್ನಿಸುವುದಿಲ್ಲ. ಅವರಿಗೆ ಅವರದೇ ಒಂದು ಬುದ್ಧಿ, ನಾನು ಹೇಳಿದ್ದೇ ಸರಿ, ನಾನು ಮಾಡೋ ದಾರಿಯೇ ಸರಿ ದಾರಿ, ನನಗೆ ಯಾರು ಬುದ್ಧಿ ಹೇಳೋರು ಇಲ್ಲ ಅಂತ ಹೇಳುವಂತ ಒಂದು ಕೆಟ್ಟ ಬುದ್ಧಿ ಅವರಲ್ಲಿ ಇರ್ತದೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಅಂದ್ರೆ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಈ ದ್ವಂದ್ವಗಳಿಂದ ನೀನು ಮುಕ್ತನಾಗಬೇಕು. ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ಹೇಳುವ ಈ ತ್ರೈಗುಣ್ಯಗಳು ಅಂತ ಹೇಳ್ತಾರೆ. ರಜೋಗುಣ, ತಮೋಗುಣ, ಸತ್ವಗುಣ, ಇದು ತ್ರೈಗುಣ್ಯಗಳು. ಮೂರು ಗುಣಗಳು, ರಜೋಗುಣ, ಸತ್ವಗುಣ, ತಮೋಗುಣ. ಈ ಮನುಷ್ಯರಲ್ಲಿ ಈ ಮೂರು ಗುಣಗಳು ಇರುತ್ತೆ, ನಿಮ್ಗೆಲ್ಲ ಗೊತ್ತಿರುವುದು. ಕೆಲವರಲ್ಲಿ ಕೆಲವು ಗುಣಗಳು ಜಾಸ್ತಿ ಇರ್ತದೆ, ಕೆಲವರಲ್ಲಿ ಸತ್ವಗುಣ ಜಾಸ್ತಿ ಇರ್ತದೆ, ಕೆಲವರಲ್ಲಿ ತಮೋಗುಣ ಜಾಸ್ತಿ ಇರ್ತದೆ, ಕೆಲವರಲ್ಲಿ ರಜೋಗುಣ ಜಾಸ್ತಿ ಇರ್ತದೆ. ಆದ್ರೆ ಎಲ್ಲರಲ್ಲೂ ಈ ಮೂರು ಗುಣಗಳು ಇರ್ತದೆ. ಆದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ, ಕೃಷ್ಣನ ಶರಣಾಗತನಾದ ಮೇಲೆ ಈ ಮೂರು ದ್ವಂದ್ವಗಳಿಂದ, ಈ ಮೂರು ಗುಣಗಳಿಂದ ಮೇಲೆ ಇರಬೇಕು ಅಂತ, ಸ್ಥಿತಪ್ರಜ್ಞನಾಗಿರ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರ್ಬೇಕು. ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗಿರಬೇಕು. ಯಾವುದೇ ಲಾಭ ಅಥವಾ ಯಾವುದೇ ಯೋಗಕ್ಷೇಮದ ಬಗ್ಗೆ ನೀನು ಚಿಂತೆ ಮಾಡಬೇಡ. ಅದರ ಭಾರ ನನ್ನದು, ಅದನ್ನ ನೋಡಿಕೊಳ್ಳುವನು ನಾನು ಅಂತ ಕೃಷ್ಣ ಅರ್ಜುನನಿಗೆ ಮಾತು ಕೊಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಒಂದು ಸಣ್ಣ ಬಾವಿ, ಒಂದು ಯಾವನಾರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಚಾನತಃ ಅಂತ. ಒಂದು ಸಣ್ಣ, ನಿಮ್ಗೆ ಗೊತ್ತಿರ್ಬೋದು, ನೀರ್ ಬೇಕು. ನಮಗೆ ನೀರ್ ಬೇಕು ಅಂತ ಹೇಳಿದ್ರೆ ನಾವೊಂದು ಸಣ್ಣ ಬಾವಿಯಿಂದಲೂ ನೀರ್ ತರ್ಬೋದು, ಒಂದು ದೊಡ್ಡ ಸರೋವರದಿಂದಲೂ ತರ್ಬೋದು, ಒಂದು ನದಿಯಿಂದಲೂ ತರ್ಬೋದು. ಎಲ್ಲ ಮೂರು ಕೂಡ ನೀರ್ ಕೊಡ್ತದೆ. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನು ದೊಡ್ಡ ಜಲಾಶಯ ಕೂಡ ಮಾಡ್ತದೆ, ಹಾಗೆ ನದಿ ಕೂಡ ಮಾಡ್ತದೆ. ಆದ್ರಿಂದ ಕೃಷ್ಣನಿಗೆ ನಾವು ಶರಣಾಗತನಾದ್ರೆ ಬೇರೆ ಯಾವುದೇ ಕರ್ತವ್ಯಗಳನ್ನು ನಾವು ಮಾಡ್ಬೇಕು ಅಂತಿಲ್ಲ. ಅಂದ್ರೆ ಬೇರೆ ಯಾವುದೇ, ಅಂದ್ರೆ ನಾವು ಭಗವದ್ಗೀತೆಯನ್ನು ಓದ್ತಾ ಇದ್ದೇವೆ, ಭಗವದ್ಗೀತೆಯನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬೇರೆ ಯಾವುದೇ ಗ್ರಂಥಗಳನ್ನು ಅಥವಾ ವೇದಗಳ ಇದನ್ನ ನಾವು ಪಾಲನೆ ಮಾಡ್ಬೇಕು ಅಂತಿಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಆದ್ರೆ ಕಲಿಯುಗದಲ್ಲಿ ವೇದಗಳಲ್ಲಿ ಹೇಳಿದ ರೀತಿ ನಡೆದುಕೊಳ್ಳುವುದೆಲ್ಲ ತುಂಬಾ ಕಷ್ಟ. ಆದ್ರಿಂದ ಕಲಿಯುಗಕ್ಕೆ ಸಂಕೀರ್ತನ ಯಜ್ಞ ಮಾತ್ರ ಹೇಳಿರುವಂತಹದ್ದು, ಸಂಕೀರ್ತನೆ ಮಾತ್ರ, ದೇವರ ಹೆಸರು ಮಾತ್ರ ಹೇಳಿರುವಂತಹದ್ದು. ದಾಸರು ಕೂಡ ಹೇಳ್ತಾರೆ, ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವರಂಗ ಅಂತ ಹೇಳಿ ದಾಸರು ಕೂಡ ಈ ಹಾಡನ್ನು ಹೇಳಿದ್ದಾರೆ. ಆದ್ರಿಂದ ಕಲಿಗಾಲದಲ್ಲಿ ಕೃಷ್ಣ ಏನ್ ಹೇಳಿದಾನೋ ಅದನ್ನು ಮಾತ್ರ ಮಾಡಬಹುದಷ್ಟೇ. ಆದ್ರಿಂದ ಅರ್ಜುನನ ಹತ್ರ ಹೇಳ್ತಾನೆ ಕೃಷ್ಣ, ನೋಡು, ಸ್ಥಿತಪ್ರಜ್ಞನಾಗಿ ನಾನು ಹೇಳುವುದನ್ನು ಕೇಳಿಕೊಂಡು ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ ಆಗ, ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞೋಸ್ತ ದ್ಯೋಚ್ಯತೆ. ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಿ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲಿ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಅಂದ್ರೆ ಮೂರು ಪ್ರಜ್ಞೆಗಳನ್ನು ಮೂರು ದ್ವಂದ್ವಗಳನ್ನು ಮೀರಿದವನನ್ನು ಸ್ಥಿತಿಯಲ್ಲಿ ಇರುವವನು ಅಂತ ಹೇಳಿ ಕರೀತಾರೆ ಅಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ ಮಾತಾಜಿ. ಸ್ಥಿತಪ್ರಜ್ಞನಾಗಿರುವುದು ಹೇಗೆ, ಯಾವುದೇ ಆಸೆಯನ್ನು ತ್ಯಜಿಸುವುದು ಹೇಗೆ, ಅಥವಾ ಯಾವುದೇ ಒಂದು ಫಲವನ್ನು
ನಾವು ಅದನ್ನು ತ್ಯಜಿಸುವುದು ಹೇಗೆ, ಆದ್ರೆ ತುಂಬಾ ಆ ದಾರಿಯಲ್ಲಿ ತುಂಬಾ ತೊಂದರೆಗಳುಂಟು, ತುಂಬಾ ತೊಡಕುಗಳುಂಟು. ಕೃಷ್ಣ ಹೇಳ್ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಪು ಶಜಾಯತೆ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿ ಜಾಯತೆ ಅಂತ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧ ಉದ್ಭವ ಆಗುತ್ತದೆ ಅಂತ. ಈಗ ನಮ್ಗೆ ಒಂದು ನಮ್ಮಲ್ಲಿ ಒಂದು ಫೋನ್ ಉಂಟು, ಸಾಧಾರಣ ಫೋನ್ ಎಲ್ಲರೂ ಇರುವಂತ. ಆದ್ರೆ ಒಂದು ಐಫೋನ್ ಅನ್ನು ನೋಡಿದ ತಕ್ಷಣ ನಮಗೂ ಅಂತದ್ದೇ ಬೇಕು, ನನ್ಗೂ ಐಫೋನ್ ಬೇಕು ಅಂತ ಅನಿಸ್ತದಲ್ವಾ. ಆ ರೀತಿಯ ಆಸೆಗಳು ನಮ್ಮಲ್ಲಿ ಬರ್ತದೆ. ಆದ್ರೆ ನಮ್ಗೆ ಐಫೋನ್ ತಗೊಳಕ್ ಆಗೋದಿಲ್ಲ, ಅಷ್ಟು ಹಣ ನಮ್ಮಲ್ಲಿ ಇಲ್ಲ ಅಂತ ಇಟ್ಕೊಳ್ಳೋ. ಆಗ ನಮ್ಗೆ ಏನಾಗ್ತದೆ, ಅದ್ರ ಬಗ್ಗೆ ನಾವು ಆಸಕ್ತಿಯನ್ನು ಬೆಳೆಸ್ಕೊಳ್ತೇವೆ. ಎಲ್ಲಿ ಹೋದ್ರು ನಾವು ಐಫೋನ್, ಯಾರ ಕೈಯಲ್ಲೆಲ್ಲ ಐಫೋನ್ ಉಂಟು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಆಗ ನಮಗೆ ಅದರ ಮೇಲೆ ಆಸಕ್ತಿ ಬೆಳೀತದೆ. ಆಗ ಅದರ ಮೇಲೆ ಆಸೆ ಬೆಳೆಯುತ್ತದೆ. ಆಸೆ ಮಾತ್ರ ಇರ್ತದೆ, ಆದ್ರೆ ಅದನ್ನ ನಮಗೆ ಪಡ್ಕೊಳ್ಳುವಷ್ಟು ನಮಗೆ ಯೋಗ್ಯತೆ ಇಲ್ಲ. ಆಗ ನಮ್ಗೆ ಏನಾಗ್ತದೆ, ಅದ್ರ ಕೋಪ ಬರ್ಲಿಕ್ಕೆ, ನನಗೆ ಅದು ಸಿಗ್ಲಿಲ್ಲ ಅಂತ ಹೇಳುವ ಒಂದು ಕೋಪ ಬರ್ತದೆ, ಕ್ರೋಧ ಬರ್ತದೆ. ಕ್ರೋಧದಿಂದ ನಮಗೆ ಭ್ರಮೆ, ನಮ್ಮ ಬುದ್ಧಿ ಎಲ್ಲ ನಾಶ ಆಗ್ತದೆ. ನಾವೊಂದು ಭ್ರಮೆಯಲ್ಲಿ ಸಿಕ್ಕಿ ಹಾಕೊಳ್ತೇವೆ. ಎಲ್ಲರ ಹತ್ರ ಅದು ಉಂಟು, ನನ್ನ ಹತ್ರ ಮಾತ್ರ ಅದಿಲ್ಲ ಅಂತ ಹೇಳುವಂತ ಒಂದು ಭ್ರಮೆಗೆ ಬರ್ತೇವೆ. ಆ ಭ್ರಮೆಯಿಂದ ನಮ್ಮ ಸ್ಮರಣೆ ವಿಸ್ಮಯ ಆಗಿಬಿಡ್ತದೆ, ನಮಗೆ ನಮ್ಮ ಬುದ್ಧಿ ನಾಶ ಆಗಿಬಿಡ್ತದೆ. ಬುದ್ಧಿ ನಾಶ ಆದಾಗ ನಾವು ಪತನ ಹೊಂದುತ್ತೇವೆ. ಕೃಷ್ಣ ಹೇಳಿದ್ದನ್ನು ನಾವು ಕೇಳೋದಿಲ್ಲ. ಕೃಷ್ಣ ಹೇಳಿದ್ದನ್ನು ನಾವು ಕೇಳಿದ್ರೆ ಈ ರೀತಿಯ ಭ್ರಮೆಗೆ ನಾವು ಸಿಗ್ತಾ ಇರ್ಲಿಲ್ಲ. ಆದ್ರಿಂದ ನಾವು ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಕೃಷ್ಣ ಹೇಳಿದ್ದನ್ನು ಮಾತ್ರ ನಾವು, ಅಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡಿದಾಗ ನಮ್ಗೆ ಇಂತಹ ಆಸೆಗಳು ನಮಗೆ ನಮ್ಮ ಮನಸ್ಸಿನಿಂದ ಮಾಯ ಆಗ್ತದೆ. ಅಂದ್ರೆ ನಮಗೆ ನಾವು ಉತ್ತಮ ಟೇಸ್ಟ್, ಅಂದ್ರೆ ಹೈಯರ್ ಟೇಸ್ಟಿಗೆ ಹೋದಾಗ ನಮ್ಮ ಕೆಳಗಿನ ಟೇಸ್ಟ್ಗಳು ನಮಗೆ ಸಕ್ಕರೆಯ ರುಚಿ ಮಾತ್ರ. ನಮಗೆ ಒಂದು ಉದಾಹರಣೆ ಅಂತ ಹೇಳೋದಿದ್ರೆ, ಸಕ್ಕರೆಯ ರುಚಿ ಗೊತ್ತುಂಟು ನಮಗೆ, ಆದ್ರೆ ಐಸ್ ಕ್ರೀಮ್ನ ರುಚಿ ನಮಗೆ ಗೊತ್ತಿಲ್ಲ. ನಾವು ಐಸ್ ಕ್ರೀಮ್ ಸಕ್ಕರೆನೇ ಇದೇ ಬಹಳ ರುಚಿ ಅಂತ ನಾವು ತಿಂತಾ ಇರ್ತೇವೆ. ಆದ್ರೆ ನಮಗೆ ಯಾವಾಗ ಐಸ್ ಕ್ರೀಮ್ ಸಿಕ್ಕಿತೋ ನಮಗೆ ಸಕ್ಕರೆ ರುಚಿ ಮರ್ತು ಹೋಗ್ತದೆ. ನಮಗೆ ಮತ್ತೆ ಸಕ್ಕರೆ ಬೇಡ, ನಮ್ಗೆ ಐಸ್ ಕ್ರೀಮ್ ಮಾತ್ರ ಬೇಕು ಅಲ್ವಾ. ಹಾಗೆ ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಏರ್ತೇವೋ ನಮಗೆ ಆಗ ಈ ಸಕ್ಕರೆ, ಈ ಕೆಳಗಿನ ಆಸೆಗಳು ಅಥವಾ ಐಹಿಕ ಜಗತ್ತಿನ ಆಸೆಗಳು ಯಾವುದು ನಮಗೆ ಬೇಕಾಗುವುದಿಲ್ಲ, ನಮ್ಗೆ ಯಾವುದು ಬೇಕಾಗುದಿಲ್ಲ. ಆದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಏರ್ಬೇಕು. ಅಲ್ಲಿಯ ರುಚಿಯನ್ನು ನಾವು ಪಡ್ಕೊಂಡಾಗ ಮಾತ್ರ ನಮಗೆ ಇಂತಹ ಒಂದು ಕೆಳಗಿನ ಮಟ್ಟದ ರುಚಿಗಳನ್ನು ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಾವು ಎರಡನೇ ಅಧ್ಯಾಯದಲ್ಲಿ ನಾವು ಅರ್ಜುನನಿಗೆ ಬಂದಂತಹ ಭ್ರಮೆಗಳು, ಅಂದ್ರೆ ಅವನ ಕಾರಣಗಳು ಯಾವುದು ನಾನು ಸಹಾನುಭೂತಿ, ಅವನಿಗೆ ಕೌರವರ ಮೇಲೆ ಸಹಾನುಭೂತಿ, ಅವರೆಲ್ಲ ನನ್ನ ರಕ್ತ ಸಂಬಂಧಿಗಳು ಅಂತ ಹೇಳುವ ಸಹಾನುಭೂತಿ. ಆಮೇಲೆ ನಾನು ಸಂತೋಷ ಪಡಲಾರೆ, ಯುದ್ಧ ಮಾಡಿದ್ರು ಕೂಡ ನಾನು ಸಂತೋಷ ಪಡಲಾರೆ ಅಂತ ಹೇಳುವ ಒಂದು ಕಾರಣ. ಯಾಕೆಂತ ಹೇಳಿದ್ರೆ ನಾನು ಯುದ್ಧ ಮಾಡಿ ಅವರೊಟ್ಟಿಗೆ ಆನಂದವನ್ನು ಅನುಭವಿಸ್ಲಿಕ್ಕೆ ಅವ್ರು ಯಾರು ಇಲ್ಲ ನನ್ನೊಟ್ಟಿಗೆ ಅಂತ ಹೇಳೋ ಒಂದು ಕಾರಣ. ಆಮೇಲೆ ಪಾಪ ಚಟುವಟಿಕೆಗಳ ಭಯ, ಅಂದ್ರೆ ನಾನು ಅವರನ್ನೆಲ್ಲ ಕೊಂದ್ರೆ ನನಗೆ ಪಾಪ ಅಂಟಿಕೊಳ್ತದೆ, ನಾನು ಪಾಪಾತ್ಮನಾಗ್ತೇನೆ, ಆಮೇಲೆ ನನಗೆ ಪಾಪ ಅಂಟಿಕೊಳ್ಳುತ್ತದೆ, ನನಗೆ ರಕ್ತಸಿಕ್ತವಾಗ್ತದೆ ನನ್ನ ಚರಿತ್ರೆ ಅಂತ ಹೇಳುವಂತ ಒಂದು ಭಯ ಅವನಿಗೆ. ಆಮೇಲೆ ಕುಟುಂಬಗಳೆಲ್ಲ ನಾಶ ಆಗ್ತದೆ, ಅಲ್ಲಿ ಹೇಳೋರು ಕೇಳೋರು ಯಾರು ಇರುವುದಿಲ್ಲ, ಮಕ್ಕಳೆಲ್ಲ ಅಡ್ಡದಾರಿಗೆ ಬರ್ತಾರೆ, ಮನೆಯಲ್ಲಿ ಯಾವುದೇ ಧರ್ಮ ಕಾರ್ಯಗಳು ನಡೆಯುವುದಿಲ್ಲ, ಪಿಂಡ ಪ್ರದಾನಗಳು ಆಗುವುದಿಲ್ಲ ಹಿರಿಯರಿಗೆ ಅಂತ ಹೇಳೋ ಒಂದು ಅವನ ಆತಂಕ. ಇದನ್ನೆಲ್ಲ ನಿರ್ಣಯ ಮಾಡಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳುವ ಒಂದು ಆಕ್ಷೇಪಣೆಗೆ ಕೃಷ್ಣ ಇಷ್ಟೆಲ್ಲ ಪರಿಹಾರವನ್ನು ಕೊಡ್ತಾನೆ. ನೋಡು ಅರ್ಜುನ, ನಾವು ಈ ದೇಹವಲ್ಲ, ಅದ್ರಿಂದ ಈ ದೇಹದ ಬಗ್ಗೆ ನೀನು ಚಿಂತನೆ ಮಾಡಬೇಡ. ದೇಹ ಇವತ್ತು ಅದಕ್ಕೆ ದೇಹಕ್ಕೆ ಮುಪ್ಪಾದಾಗ ಅದರಲ್ಲಿರುವ ಆತ್ಮ ಇನ್ನೊಂದು ದೇಹಕ್ಕೆ ಈ ದೇಹವನ್ನು ಬಿಟ್ಟು ಇನ್ನೊಂದು ಆತ್ಮಕ್ಕೆ ಹೋಗ್ತದೆ. ಆದ್ರಿಂದ ಅದು ನೀನು ಕೊಂದ್ರು ಕೊಲ್ಲದಿದ್ರು ಅದು ಒಂದು ದಿನ ಅದು ಸತ್ತೇ ಸಾಯ್ತದೆ. ಆದ್ರಿಂದ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ. ದೇಹ ಆತ್ಮ ಬೇರೆ, ದೇಹ ಬೇರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸ್ವರ್ಗ ಅಥವಾ ರಾಜ್ಯ. ನೋಡು, ಕ್ಷತ್ರಿಯನಿಗೆ ಯುದ್ಧ ಮಾಡುವುದೇ ಧರ್ಮ. ಯುದ್ಧ ಮಾಡಿ ಸೋತ್ರೆ ನಿನಗೆ ಸ್ವರ್ಗ. ಕ್ಷತ್ರಿಯ ಸೋತ್ರು ಕೂಡ ಸ್ವರ್ಗವೇ. ಯುದ್ಧದಲ್ಲಿ ಸೋತ್ರು ನಿನಗೆ ಸ್ವರ್ಗ, ಅಥವಾ ಗೆದ್ರೆ ನಿನಗೆ ರಾಜ್ಯ ಸಿಗ್ತದೆ. ನಿನ್ನ ರಾಜ್ಯದಲ್ಲಿ ಮಕ್ಕಳೆಲ್ಲ
ಪ್ರಜೆಗಳು ಸಂತೋಷವಾಗಿರ್ತಾರೆ. ಆ ಸಂತೋಷ ಮೂಲಕ ನೀನು ಸಂತೋಷ ಪಡಬಹುದು ಅಂತ ಹೇಳ್ತಾನೆ. ಮತ್ತೆ ಭಕ್ತಿ ಚಟುವಟಿಕೆಯಲ್ಲಿ ಯಾವುದೇ ಪಾಪವಿಲ್ಲ. ಕೃಷ್ಣ ಹೇಳಿದ್ದು, ನಾನು ಹೇಳಿದ್ದು ನೀನು ಅವರನ್ನು ಕೊಲ್ಬೇಕು ಅಂತ. ನನ್ನ ಮೂಲಕ ನೀನು ಅವರಿಗೆ ಎದುರಾಗಿ ಯುದ್ಧ ಮಾಡ್ತಾ ಇದ್ದೀಯ. ನಾನು ನಿನ್ನ ರಥದಲ್ಲಿ ಇದ್ದೇನೆ. ಸೊ ನಿನಗೆ ಯಾವುದೇ ಪಾಪ ಅಂಟುಕೊಳ್ಳೋದಿಲ್ಲ ಅಂತ ಹೇಳಿ ಕೃಷ್ಣ ಅವನನ್ನು ಸಮಾಧಾನ ಪಡಿಸ್ತಾನೆ. ಹಾಗೆ ವರ್ಣಸಂಕರವನ್ನು ತಡೆಯಬೇಕು ಅಂದ್ರೆ ಒಳ್ಳೆ ರಾಜ ಸಿಕ್ಕಾಗ ಒಳ್ಳೆ ಪ್ರಜೆಗಳು, ಒಳ್ಳೆ ರಾಜ ಸಿಕ್ಕಾಗ ಒಳ್ಳೆ ರೀತಿಯ ಆಡಳಿತ ಆದಾಗ ಪ್ರಜೆಗಳು ಒಳ್ಳೆ ರೀತಿಯಾಗಿ ಇರ್ತಾರೆ. ಅಲ್ಲಿ ಯಾವುದೇ ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಸಮಾಜ ಎಲ್ಲಿಯೂ ದಾರಿ ತಪ್ಪುವುದಿಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ದೃಢ ನಿಶ್ಚಯದಿಂದ ಸ್ವಾಮಿ ಏನು ಹೇಳ್ತಾನೋ, ಕೃಷ್ಣ ಏನು ಹೇಳ್ತಾನೋ ಅದನ್ನೇ ಪಾಲನೆ ಮಾಡಬೇಕು ಅಂತ ಅರ್ಜುನ ಕೃಷ್ಣನಿಗೆ ಇಲ್ಲಿ ಹೇಳ್ತಾನೆ. ಹಾಗೆ ನಾವು ಇವತ್ತು 2ನೇ ಅಧ್ಯಾಯದ ಕೊನೆಯ ಭಾಗ ತಲುಪಿದ್ದೇವೆ. ತುಂಬಾ ದೊಡ್ಡದಿದೆ ಇದು 2ನೇ ಅಧ್ಯಾಯ. 18 ದಿನ ಓದಿದ್ರು ಕೂಡ ಮುಗಿಲಿಕ್ಕಿಲ್ಲ. ನಾನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ನಿಮ್ಗೆ ಹೇಳಿದ್ದೇನೆ, ಒಂದಕ್ಕೊಂದು ಆದಷ್ಟು ಕನೆಕ್ಟ್ ಮಾಡ್ಲಿಕ್ಕೆ ನೋಡಿದ್ದೇನೆ. ಇವತ್ತು ನೀವು ಖಂಡಿತ 2ನೇ ಅಧ್ಯಾಯವನ್ನು ಓದಿ, ನಿಮಗೆ ಅರ್ಥ ಆಗ್ತದೆ. ಅಂದ್ರೆ ಎಷ್ಟು ದೊಡ್ಡದಿದೆ, ಅದ್ರಲ್ಲಿ ಏನೆಲ್ಲ ಅಡಗಿಸಿದ್ದಾನೆ ಕೃಷ್ಣ ಅಂತ, ಯಾವ ರೀತಿಯ ಅರ್ಜುನನಿಗೆ ಹೇಳುವ ಮೂಲಕ ಅದನ್ನು ನಮಗೂ ಕೂಡ ನಮ್ಮ ತೊಂದರೆಗಳಿಗೂ ಕೂಡ ಅದರಲ್ಲಿ ತುಂಬಾ ಪರಿಹಾರಗಳನ್ನು ಕೊಟ್ಟಿದ್ದಾನೆ ಕೃಷ್ಣ. ನಾವು ಕೂಡ ಕೃಷ್ಣನಿಗೆ ಆದರೆ ನಮಗೂ ಕೂಡ ಯಾವ ರೀತಿ ಪರಿಹಾರ ಸಿಗ್ತದೆ ಅಂತ ಹೇಳುದು 2ನೇ ಅಧ್ಯಾಯವನ್ನು ಓದಿದಾಗ ಗೊತ್ತಾಗ್ತದೆ. ಹರೇ ಕೃಷ್ಣ.